ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್, UPS ಅಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನಕಡವು ಕಣ್ಣೂರ್ ಹಾಗೂ ಅರುಣ ಮಸಾಲಾಸ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM. Nama TV presents Anod Dance Mommy Dance. Dance mommy, dance mommy, dance mommy, dance, dance mommy, dance, dance mommy, dance. Okay, welcome to your favorite show. That's none other than the number one dancing reality show of Koshal Karnataka. That is Anod Dance Mommy Dance. ಆ್ಯಂಡ್ ಎಲ್ಲ ವೀಕ್ಷಕರು ಕೂಡ ಯಾವಾಗ 6 ಗಂಟೆ ಆಗುತ್ತೆ ಅಂತ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಯಾಕಪ್ಪ ಅಂದರೆ ನೀವು ಮಿಸ್ ಮಾಡದೆ ನೋಡ್ತೀರ ಒಂದು ಶೋ ಅನ್ನು. ಅದಕ್ಕೆ ಇವಾಗ ಕರಾವಳಿ ಕರ್ನಾಟಕದ ನಂಬರ್ 1 ಶೋ ಆಗಿದೆ. TRPನಲ್ಲಿ ನಂಬರ್ 1 ಪೊಸಿಷನಲ್ ಇರೋ ಅಂತ ಈ ಒಂದು ಶೋ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ವೆರಿ ಟ್ರೂ. ಇದೆಲ್ಲ ನೋಡ್ತಿರುವಂತ ವೀಕ್ಷಕರು ಕಾಯ್ತಾ ಇರ್ತಾರೆ ಇಂದಿನ ಥೀಮ್ ಏನು ಅಂತ. ಆನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ಅಂದ್ರೆ ನಮ್ಮ ನಾರಿ ಮಣಿಯರಲ್ಲಿ ಸುಪ್ರೀಂ ಆದಂತ ತಾಯಂದ್ರಿಗೆ ಮಾಡಿದಂತ ಈ ಒಂದು ವೇದಿಕೆ. ಆನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ಅಂದ್ರೆ ಮಮ್ಮೀಸಿಗಿರುವಂತ ಈ ವೇದಿಕೆಯಲ್ಲಿ ವಿಮೆನ್ ಅಂದರೆ ಮಹಿಳೆ ಅನ್ನುವಂಥ ಒಂದು ಟಾಪಿಕನ್ನು ಕೊಟ್ಟಿದ್ದೇವೆ. ಇದನ್ನು ಯಾವ ರೀತಿಯಿಂದ ಇಂಟರ್ಪ್ರೇಟ್ ಮಾಡ್ತಾರೆ ಅಂತ ನೋಡಬೇಕಷ್ಟೇ. ಯಾಕಂದರೆ ಮಮ್ಮಿ ಸೂಪರ್ ಟ್ಯಾಲೆಂಟೆಡ್ ಅಪ್ಪ. ಅವರ ಕ್ರಿಯೇಟಿವಿಟಿ ಎಲ್ಲಿಂದ ಎಲ್ಲಿಗೆಲ್ಲ ಹೋಗುತ್ತೆ, ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ನೋಡಿ, ಇದರ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಆನೋಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಎಲ್ಲ ಮಹಿಳೆಯರು ಕೂಡ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಆದರೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಎಲ್ಲರೂ ಕೂಡ ಮಹಿಳೆಯರಾಗಿರ್ತಾರೆ. ಸೋ ಇಂಟ್ರೆಸ್ಟಿಂಗ್. ಮಮ್ಮೀಸ್ ಆದ್ಮೇಲೆ ಡಾನ್ಸ್ ಮಮ್ಮಿ ಡ್ಯಾನ್ಸ್. ಸೊ ಇವಾಗ ಫ್ಲಾಶ್ ಆದಂತ ಒಂದು ಫ್ಲಾಶಿಂಗ್ ನ್ಯೂಸ್ ಅದು. ಓಕೆ, ನಾವಿಬ್ರು ಬಂದಿದ್ದೀವಿ. ನಾನು ಯಾರು ಅಂತ ನಿಮ್ಗೆ ಗೊತ್ತಿದೆ, ರೂಪೇಶ್ ಟಿ ಶೆಟ್ಟಿ ಅಂತ. ಅಂಡ್ ಇವರು ನಾನು ಸೌಜನ್ಯ. ಅದೇ ನಾವು ಬಂದಿದ್ದೇವೆ ಹೇಳಲಿಕ್ಕೆ, ನಾವು ಬರದೆ ಶೋ ಸ್ಟಾರ್ಟ್ ಆಗೋಕ್ಕೆ ಆಗಲ್ಲ. ಕ್ಯಾಮರಾಮ್ಯಾನ್ಸ್ ಬರಬೇಕು ಅಲ್ವಾ? ಹೌದು, ತುಂಬಾ ಜನ ಬರಬೇಕು, ಅದ್ರ ಜೊತೆ ಜಡ್ಜಸ್ ಕೂಡ ಬರಬೇಕು. ಸೊ ಲೆಟ್ ಮೀ ಸ್ಟಾರ್ಟ್ ಟುಡೇ. ರೂಪೇಶ್ ಇಸ್ ಫೇವರೇಟ್ ಕಾರ್ನೆಲ್ ರಾಡ್ರಿಗಸ್. ಓಕೆ, ಆ್ಯಂಡ್ ಇವಾಗ ಅಬ್ಸಲ್ಯೂಟ್ಲಿ ನನ್ನ ಫೇವ್ರೇಟ್, ದಟ್ ಇಸ್ ನಾನ್ ಅದರ್ ದ್ಯಾನ್ ಅರುಣಾಲ್ ಸರ್. ಸರ್ ಫೇವರೇಟ್ ಪಣ್ಣ ನೆನ್ಸ್ ಅಂತ ಗೊತ್ತುನತ್ತೆ ಪಣ ಏಪಲ ಬಿರಿಯಾನಿ ತಿಂದ್ರೆ ಅಂಚವರ ತಂಜನ ಅಂಚ ಮಾತು. ನೋ ಪ್ರಾಬ್ಲಮ್. ಆರ್ ಥರ್ಡ್ ಜಡ್ಜ್ ಫಾರ್ ದ ಡೇ, ದ ಗಾರ್ಜಿಯಸ್, ದ ಬ್ಯೂಟಿಫುಲ್, ದ ಡೆಲಿಕೇಟ್ ದೀಕ್ಷಿತಾ ಆಚಾರ್ಯ. ವೆಲ್ಕಮ್ ಟು ದ ಶೋ. ಪಣ ವಿಷಯ ಪಣ ಬೈ ಬರ್ತೆ ನಮ್ಮ ಶೋಕು, ಬಟ್ ಇತ್ತ ಕೂಡ ಒಂಚೂರು ಶೋಕ ಆಯ್ನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಬಾಯ್. ಓಕೆ ಓಕೆ, ಜೋಕ್ಸ್ ಅಪಾರ್ಟ್ ಶೋಕ್ ತೋಜೊಂದುಲ್ಲಾರೆ. ಸೊ ಜೋಕ್ಸ್ ಅಪಾರ್ಟ್, ವುಮೆನ್ ಈ ಸುಂದರವಾದಂಥ ಕಾನ್ಸೆಪ್ಟ್ನೊಂದಿಗೆ ಈ ಸ್ಟೇಜ್ ಮೇಲೆ ಬರುವಂಥ ಫಸ್ಟ್ ಕಂಟೆಸ್ಟೆಂಟ್ ಫಾರ್ ದ ಡೇ ಕಾರ್ಕಳದಿಂದ ಲವೀನಾ ಮಾರಿಸ್. छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा. मीठा है कोसा है बारिश का
जो ख्वाबों सा है जल 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 थल जल थल जल 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 बहता जल नारे 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 जो उठेगा धड़ से कटेगा कहाँ पे छिपेगा कहाँ पे बचेगा बात पर है खाद मौत की बिछी भी साथ उठा तो गिरेगा गिरा तो चिरेगा छिपा तो मिलेगा मिला तो मारेगा जाग भाग भाग बच सके तो बच ले आज आंधी है ये जलजला है पूरे जोर पर चला है किसमें दम है जो लड़ा है कौन रह सका खड़ा है सबसे अटल सबसे प्रबल शस्त्र रचित रक्त चरित चरित रक्त 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 चरित सबसे अटल सबसे प्रबल शस्त्र रचित रक्त चरित चरित रक्त चरित रक्त चरित रक्त धुआं 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 ही धुआं 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 ही धुआं ये साजिशें दिशाओं की ये साजिशें हवाओं की लहू लुहान हो गई ज़मीं ये देवताओं की पंख की सदाएं हैं न अब ज़दा अज़ान की नजर मेरी जमीन को लगी है आसमान की है दर बदर ये लोग क्यों जले हैं क्यों मकान सीने में बहता है जो लावा बन के हो रक्त है सशक्त है त्राही त्राही जिसने मचाई कहता इतिहास गवाह बन के हो रक्त है सर्वत्र है पाप पुण्य की क्या परिभाषा क्रोध जाने प्रतिशोध की आशा आज के भारत की महाभारत में डूबा कुरुक्षेत्र है ಲವೀನಾ, ಕಂಗ್ರ್ಯಾಚುಲೇಷನ್ಸ್, ವೆರಿ ವೆಲ್ ಡನ್. ಈ ಯಾನೋ ಡಾನ್ಸ್ ಮಮ್ಮಿ ಡಾನ್ಸ್ ವೇದಿಕೆಯ ಮೇಲೆ ಇವತ್ತಿನ ದಿನದ ಟಾಪಿಕ್ ಅಂದರೆ ವುಮೆನ್, ಸ್ತ್ರೀ. ಈ ಸ್ತ್ರೀ ಮೇಲೆ ಆಗುವಂತಹ ಈ ಲೇಟೆಸ್ಟ್ ಕ್ರೈಮ್ ಅಂದರೆ ನಾವೆಲ್ಲ ಪೇಪರಲ್ಲಿ ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಾದರೂ ಸಹಿ, ದೊಡ್ಡ ಹೆಂಗಸರಾದರೂ ಸಹಿ ಅವರು ಸೇಫ್ ಅಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಮೆಸೇಜನ್ನು ನೀವು ಈ ವೇದಿಕೆ ಮೇಲೆ ತಂದಿದ್ದೀರಾ. ಹ್ಯಾಟ್ಸ್ ಆಫ್ ಟು ದ ಥೀಮ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಮೆಸೇಜ್ ಆನ್ ದಿಸ್ ಸ್ಟೇಜ್. ಆದರೆ ಹಲವಾರು ಥಿಂಗ್ಸ್ ಮಾಡಿದ್ರಲ್ಲಿ ನೀವು ಸ್ವಲ್ಪ ಇನ್ಕಂಪ್ಲೀಟ್ ಆಗಿ ಕಾಣ್ತಾ ಇತ್ತು. ಸ್ವಲ್ಪ ಬೋರ್ಡ್ಸ್ ಟರ್ನ್ ಆಗಲಿಲ್ಲ, ಸ್ವಲ್ಪ ಮೆಸೇಜಸ್ ಕನ್ವೆ ಆಗಲಿಲ್ಲ. ಏನಾದರೂ ನಿಮ್ಮ ಇನ್ಕಂಪ್ಲೀಟ್ ಆಗಿದ್ದದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತಿದ್ರೆ ನೀವು ತಿಳಿಸ್ಬೋದು. ಮೆಸೇಜ್ ಅಂದರೆ ಸಣ್ಣ ಮಕ್ಕಳ ಬಾಲ್ಯದಲ್ಲಿ ಹೇಗಿರ್ತಾರೆ ಅಂದರೆ ಖುಷಿಯಾಗಿರ್ತಾರೆ, ಅವ್ರಿಗೇನು ಫ್ರೀಡಮಲ್ಲಿರ್ತಾರೆ. ಸೊ ನೆಕ್ಸ್ಟ್ ಅವರು ಬರುವಂಥದ್ದು ಅಡೋಲೆಸೆಂಟ್ ಸ್ಟೇಜ್ ಅಂತ ಹೇಳ್ತಾರೆ. ಸ್ವಲ್ಪ ಏಜ್ ಆದಮೇಲೆ ಅವಳು ಹೇಗಿರ್ತಾಳೆ, ಆ ಟೈಮಲ್ಲಿ ಸಹ ಒಳ್ಳೆ ಫ್ರೀಡಮ್ ಇರುತ್ತೆ, ಏನು ಟೆನ್ಷನ್ ಇರೋದಿಲ್ಲ. ಆಫ್ಟರ್ ಅವಳು ಸ್ವಲ್ಪ ಒಂದು ಸಿಚುವೇಶನಲ್ಲಿ ಬಿದ್ದಾಗ, ಒಂದು ರೇವ್ ಅಟೆಂಪ್ಟ್ ಆದಾಗ ಆ ಹುಡುಗಿ ಹೇಗೆ ಅಪೋಸ್ ಮಾಡ್ತಾಳೆ, ಅದರಿಂದ ಹೇಗೆ ಹೊರಗೆ ಬರೋದು ಅನ್ನುವಂಥ ಒಂದು ಈ ಮೆಸೇಜನ್ನು ಕೊಡಲಿಕ್ಕೆ ನಾನು ಟ್ರೈ ಮಾಡಿದೆ. ಸೊ ಲಾಸ್ಟಲ್ಲಿ ಅವಳು ಈ ಅಂದರೆ ರೇಪು ತಾನಾಗಿ ಮಾಡ್ಕೊಂಡಿದ್ದಲ್ಲ, ಅಂದರೆ ಏನೋ ಒಂದು ಟೈಮಿಂಗಲ್ಲಿ ಅದು ಆಗಿ ಹೋಗುವಂಥದ್ದು. ಅದು ನೆಕ್ಸ್ಟ್ ಅದನ್ನು ಅವಳನ್ನು ಒಪೋಸ್ ಮಾಡಿ ಅಂದರೆ ಜನರಿಗೆ ತಿಳಿಸ್ಬೇಕು. ಅಂದರೆ ನಾನೇನು ಮಾಡಲಿಲ್ಲ, ಅಂದರೆ ನನ್ನ ಕಾಲಕ್ಕೆ ತಕ್ಕಂತೆ ಅದು ನಾನು ಆಗಿದೆ, ಆದರೂ ಸಹ ನಾನು ಇನ್ನು ಮುಂದೆ ಇದನ್ನೆಲ್ಲ ಸಹಿಸದೆ ಅದನ್ನು ಮುಂದೆ ಅಪೋಸ್ ಮಾಡಿಕೊಂಡು ಅದನ್ನು ಎದುರಿಸ್ಕೊಂಡು
ಬಾಳಬೇಕು ಅನ್ನೋದು ಒಂದು ಮೆಸೇಜ್ ವೆರಿ ವೆಲ್ ಸೆಡ್. ಇದು ನಮ್ಮ ವೀಕ್ಷಕರಿಗೂ ಕೂಡ ಒಂದು ಸುಂದರವಾದಂಥ ಮೆಸೇಜ್. ಈಗ ರೇಪ್ ಎಷ್ಟೋ ಕೇಸಸ್ ಆಗ್ತಾ ಇದೆ. ನಾವು ರೇಪ್ ವಿಕ್ಟಿಮನ್ನು ನೋಡಿ ಇವರು ರೇಪ್ ವಿಕ್ಟಿಮ್ ಅಂತ ಹೇಳೋದ್ರ ಬದಲಿಗೆ ಈ ಮಾಡಿದಂಥ ಆ್ಯಕ್ಚುಯಲ್ ಅಕ್ಯೂಸನ್ನು ಕಂಡುಹಿಡಿದು ಅವರಿಗೆ ಪನಿಷ್ಮೆಂಟ್ ನೀಡೋದು ಕರೆಕ್ಟ್ ಆದಂಥ ಒಂದು ಸೊಲ್ಯೂಷನ್. ಇವರು ಮಕ್ಕಳಾಗಿರಲಿ ಹುಡುಗಿಯರಾಗಿರಲಿ ಇವರ ಮಿಸ್ಟೇಕ್ ಆಗಿರೋದಿಲ್ಲ, ಆದರೆ ಸುಮ್ಮನೆ ಅವರನ್ನು ಟಾರ್ಗೆಟ್ ಮಾಡೋದು ಅದು ಎಷ್ಟರ ಮಟ್ಟಿಗೆ ಸರಿ. ಇಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ಇಂಥ ಒಂದು ಕಾನ್ಸೆಪ್ಟನ್ನು ನೀವು ಸ್ಟೇಜ್ ಮೇಲೆ ತಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಲವೀನಾ. ಡ್ಯಾನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಜಡ್ಜಸ್ ಅವರ ಅನಿಸಿಕೆಯನ್ನು ಹೇಳ್ತಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದೀಕ್ಷಿತಾ ಆಚಾರ್ಯ. ಹಾಯ್ ಲವೀನಾ. ಹಲೋ ಮ್ಯಾಮ್. ನನಗೆ ನಿಮ್ಮದು ಸ್ಟಾರ್ಟಿಂಗಿಂದ ಮಿಡಲ್ ತನಕ ಡ್ಯಾನ್ಸ್ ನನಗೆ ಇಷ್ಟ ಆಯಿತು. ಓಕೆ, ಹಾಫ್ ಆಫ್ ದ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಮಾಡಿದ್ರಿ ನೀವು. ಸೊ ದ ಸ್ಟೋರಿ ವೈಸ್ ದಿಸ್ ಈಸ್ ಅ ಹ್ಯಾಪ್ನಿಂಗ್ ಫ್ಯಾಕ್ಟ್. ಈಗ ಆಗ್ತಾ ಇದೆ, ಜನರಿಗೆ ಗೊತ್ತಿದೆ. ನೀವು ಇಷ್ಟೊಂದು ಮೆಸೇಜ್ ಬರೆದಿದ್ದೀರಾ. ವೀವರ್ಸ್ನವರಿಗೆ ಅಷ್ಟು ಒಂದು ಓದಲಿಕ್ಕೆ ಟೈಮ್ ಸಿಗಲ್ಲ. ನಾವು ಎಂತೆಲ್ಲ ಮಾತಾಡ್ತೇವೆ ಅದನ್ನು ಮಾತ್ರ ಕೇಳ್ಬೋದು ವಿನಃ ಅದೊಂದು ಖಾಲಿ ಒಂದು ಝಲಕ್ ತೋರಿಸ್ತಾರೆ, ಹೌದಾ ಅಲ್ವಾ? ಸೊ ಇನ್ನೊಂದೇನು ಅಂತ ಹೇಳಿದರೆ, ನೀವು ಇದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಇದನ್ನು ನೀವು ವಾಟ್ ಎವರ್ ನೀವು ಕಾಸ್ಟ್ಯೂಮ್ ಹಾಕಿದ್ದೀರಾ ಅಥವಾ ಏನೋ ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ, ಅದನ್ನು ಯೂಸ್ ಮಾಡಿ ನೀವು ಡ್ಯಾನ್ಸ್ ಮಾಡಿದ್ದೀರಾ? ಮಾಡಿದ್ದೇನೆ ಮ್ಯಾಮ್. ಓಕೆ, ಅಂಬ್ರೆಲಾಸ್ ಎಲ್ಲ ಮಾಡಿದ್ದೇನೆ. ಅಂದರೆ ನನಗಿದು ಸ್ವಲ್ಪ ಓಡಿ ಹೋಗಿ ಇದು ಮಾಡಲಿಕ್ಕೆ ತಗೊಳ್ಳಿಕ್ಕೆ ಇದಾಗಲಿಲ್ಲ. ಓಕೆ, ನನಗೆ ಒಂದು ಖುಷಿ ಅಂತ ಆಯ್ತು ಅಂತ ಹೇಳಿದರೆ, ಸೌಜನ್ಯ, ಐ ಗೆಸ್ ಇವನ್ ಯು ಹ್ಯಾವ್ ಅಬ್ಸರ್ವ್ ದಿಸ್, ಅವ್ರು ಗಿವ್ ಅಪ್ ಮಾಡಲಿಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ. ಸ್ಕರ್ಟ್ ಹಾಕ್ಲಿಕ್ಕೆ ಚೇಂಜ್ ಆಫ್ ಕಾಸ್ಟ್ಯೂಮ್ ವಾಸ್ ಡಿಫಿಕಲ್ಟ್ ಬಟ್ ಶಿ ಕಂಟಿನ್ಯೂಡ್. ದಟ್ ಈಸ್ ಅ ರಿಯಲಿ ಗುಡ್ ಥಿಂಗ್ ವಾಟ್ ಯು ಡೂ, ಆ್ಯಂಡ್ ಯು ಶುಡ್ ಆ್ಯಕ್ಚುಲಿ ಕೀಪ್ ಡೂಯಿಂಗ್ ದ್ಯಾಟ್. ಇಟ್ಸ್ ರಿಯಲಿ ನೈಸ್. ಯು ಥಾಟ್ ಅ ಲೆಸನ್ ಟು ಅದರ್ ಮಮ್ಮೀಸ್ ಆಲ್ಸೋ. ಯಾವಾಗ ಸಹ ಗಿವ್ ಅಪ್ ಮಾಡಬಾರ್ದು. ಸೊ ಅಲ್ಲಿ ಸ್ವಲ್ಪ ಕ್ಲಮ್ಸಿ ಆಯಿತು. ಅಂದರೆ ಅದು ಸ್ಕರ್ಟ್ ಇದಾಗಲಿಲ್ಲ, ಪ್ರೆಸ್ ಆಗಲಿಲ್ಲ ಅದು. ಓಕೆ, ಆಲ್ರೆಡಿ ನಾನು ಅದನ್ನು ಇದು ಮಾಡಲಿಲ್ಲ, ಆದರೂ ಜಸ್ಟ್ ಇದು ಮಾಡಿಕೊಂಡು ಟ್ರೈ ಮಾಡಿದೆ ನನ್ನಷ್ಟಕ್ಕೆ. ಆದರೂ ಗಿವ್ ಅಪ್ ಅಂತ ಬಿಟ್ಬಿಟ್ಟೆ. ಹೋಗಲಿ, ಏನಾದರೂ ಆಗಲಿ ಆ್ಯಕ್ಚುಲಿ. ನೋ, ಐ ರಿಯಲಿ ಲೈಕ್ ದ್ಯಾಟ್. ಆ್ಯಕ್ಚುಲಿ ನೀವು ಮಾಡಿದ್ರಿ ಡ್ಯಾನ್ಸ್, ನನಗೆ ಅದು ತುಂಬ ಖುಷಿ ಆಯಿತು. ನಾನೊಂದು ಒಂದು ಕಡೆಯಲ್ಲಿ ಹೆದರಿಕೆ ಇತ್ತು, ಈಗ ಇವರು ಡ್ಯಾನ್ಸ್ ಮಾಡೋದು ನಿಲ್ಲಿಸ್ತಾರಾ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಅ ಒನ್ ಗುಡ್ ಥಿಂಗ್ ವಾಟ್ ಯು ಹ್ಯಾವ್ ಡನ್. ಆ್ಯಂಡ್ ಒನ್ ಮೋರ್ ಥಿಂಗ್ ವಿತ್ ಯೋರ್ ಹೇರ್. ಓಕೆ, ಯು ಶುಡ್ ಹ್ಯಾವ್ ಟೈಡ್ ಇಟ್ ಅಪ್ ಬಿಕಾಸ್ ಯು ಹ್ಯಾವ್ ಅ ಲಾಂಗ್ ಹೇರ್. ನಿಮ್ಮದು ಎಲ್ಲಿ ಸ್ಟೆಪ್ಸ್ ಹೋಗ್ತಿತ್ತು ಆ್ಯಕ್ಚುಲಿ. ಅಂದರೆ ಫಸ್ಟಲ್ಲಿ ಟೈ ಆಗಿರ್ತಿತ್ತು, ಶ್ಯಾಡೋದಿಂದ ಹೊರಗೆ ಬರುವಾಗ ಅವಳು ಫುಲ್ ಹೇರ್ ಅಂದರೆ ರೇಪ್ ಆಗಿ ಹೊರಗೆ ಬರುವಳು ಅವಳು. ಸೊ ಆ ಹೇರ್ಸ್ ಎಲ್ಲ ಸ್ಪ್ರೆಡ್ ಆಗಿರುವಂಥದ್ದು ಆ ಥರ ಸಿಚುವೇಶನ್ ನನ್ನದಲ್ಲಿ. ಹೌದು. ಸೊ ನನಗೆ ಅದು ಸ್ವಲ್ಪ ಕ್ಲಮ್ಸಿ ಕಾಣಿತ್ತು, ತುಂಬ ಕ್ಲಮ್ಸಿ ಕಾಣಿತ್ತು. ಅಂದರೆ ಬಿಕಾಸ್ ಆಫ್ ದ ಹೇರ್ ಅದು ಒಂಥರ ಡೆವಿಲಿಶ್ ಥರ ಕಾಣಿತ್ತು. ಒಂದು ಮುಖ ಸಹ ಕಾಣ್ತಾ ಇರಲಿಲ್ಲ. ಅಟ್ಲೀಸ್ಟ್ ಹಾಫ್ ಆದರೂ ಮುಖ ಕಾಣ್ತಿದ್ರೆ ಸಹ ಇಟ್ ವಾಸ್ ಓಕೆ ಫಾರ್ ಮೀ. ಸೊ ಡ್ಯಾನ್ಸ್ ವೈಸ್ ಇಟ್ ವಾಸ್ ಗುಡ್ ಫ್ರಮ್ ಸ್ಟಾರ್ಟಿಂಗ್ ಟಿಲ್ ದ ಹಾಫ್. ಆ್ಯಂಡ್ ಕಾನ್ಸೆಪ್ಟ್ ಇಟ್ ವಾಸ್ ಗುಡ್. ನಮಗೆ ಒಂದು ಹೇಳ್ತೇನೆ, ಡೋಂಟ್ ಟೇಕ್ ಇಟ್ ಯೋರ್ ಹಾರ್ಟ್ ಆರ್ please don't feel bad. Okay. Don't spend too much of time for your props. Use for your dance. Okay. Dance and improvise ಮಾಡಿ. Okay? All the best. Thank you ದೀಕ್ಷಿತಾ. ಅರುಣ್ ಸರ್ ಪ್ಲೀಸ್. ಲವೀನಾ. ಹಲೋ ಸರ್. ಹೇಗಿದ್ದೀರಾ? ಹುಷಾರಿದ್ದೀನಿ ಸರ್. ಓಕೆ, ಸ್ವಲ್ಪ ಡ್ಯಾನ್ಸಿಂದ ಹೊರಗೆ ಬಂದಿರಲ್ಲ, ಡ್ಯಾನ್ಸ್ ಮೂಡಲ್ಲಿ ಇದ್ದೀರಾ? ಅಂದರೆ ಈ ಕಾನ್ಸೆಪ್ಟನ್ನು ನಾನು ತೋರಿಸ್ಬೇಕು ಅನ್ನೋದು ಒಂದು ತುಂಬ ಆಸೆ ಇತ್ತು ನನಗೆ. ಅಂದರೆ ಈ ಟೈಮಲ್ಲೆಲ್ಲ ಆಗ್ತಾ ಇದೆ, ಅದನ್ನು ನಾನು ಈಗ ಹೊರಗೆ ತರಿಸ್ಬೇಕನ್ನೋದು ತುಂಬ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದೆ, ಆದರೆ ಆಗಲಿಲ್ಲ. ಓಕೆ, ಐ ಲೈಕ್ ಯುವರ್ ಕಾನ್ಸೆಪ್ಟ್ ಒಳ್ಳೆ ಇತ್ತು, ಪ್ರೆಸೆಂಟೇಷನ್ ಒಳ್ಳೆ ಇರಲಿಲ್ಲ. ನಡುವಲ್ಲಿ ಮ್ಯಾಮ್ ಹೇಳಿದಾಗೆ ನಿಮ್ಮ ಸ್ಕರ್ಟ್, ಆದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಒಳ್ಳೆ ಇತ್ತು. ನೆಕ್ಸ್ಟ್ ಅದಕ್ಕೆ ನೀವು ಮೂವ್ ಆಗ್ತಿದ್ರಿ, ಆಮೇಲೆ ನಡುವಲ್ಲಿ ಸ್ವಲ್ಪ ಏನೋ ನಿಮ್ಗೆ ಡ್ರಾಪ್ ಆಯಿತು, ಬಿಟ್ಬಿಟ್ರಿ. ನಿಜವಾಗಿ ಅದು ಯೂಸ್ ಮಾಡಬೇಕು ಅಂತ ಇರಲಿಲ್ಲ ಸ್ಕರ್ಟ್. ಇದರಲ್ಲಿ ಕಂಟಿನ್ಯೂ ಮಾಡೋದು, ಬ್ಯಾಗ್ ತೆಗೆದ ತಕ್ಷಣ ಅದು ಚೈಲ್ಡ್ಹುಡ್ ಓದಾಗಿ ಅದು. ಆದರೆ ನೀವಲ್ಲಿ ಇದು ಮಾಡಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಅದರ್ವೈಸ್ ಅವರ ಪರ್ಫಾರ್ಮೆನ್ಸ್ ಆಗಲಿ ಮತ್ತು ಕೊರಿಯೋಗ್ರಫಿ ನೋಡೋದು ಅಷ್ಟೇನು ಕಾಣ್ತಾ ಇರಲಿಲ್ಲ. ಕಾನ್ಸೆಪ್ಟ್ ಒಳ್ಳೆ ಇತ್ತು. ಓಕೆ, ಕೊರಿಯೋಗ್ರಾಫರ್ ನನ್ನ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಬ್ಯುಸಿ ಇದ್ದಾರೆ, ಆದರೂ ನನಗೋಸ್ಕರ ಟೈಮ್ ತೆಕ್ಕೊಂಡು ಅವರು ಇದನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ. ಅಲ್ಲ, ಅದೇ ಮ್ಯಾಮ್ ಹೇಳಿದಾಗೆ ಅದನ್ನೆಲ್ಲ ನೀವು ಒಂದ್ಸಲ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಿತ್ತು. ಯಾಕೆಂದರೆ ಅದು ಬೀಳೋದು ಈ ಸೈಡಿಂದ ನಿಮ್ಮ ಸ್ಕರ್ಟ್ ಟೋಟಲ್ ಒಂದು ಕ್ಲೀನಾಗಿ ನಮಗೆ ಕಾಣ್ತಾ ಇರಲಿಲ್ಲ ಒಂದು. ಓಕೆ, ನೆಕ್ಸ್ಟ್ ಟೈಮ್ ಇಲ್ಲಿ ಅದು ಸೆಲೆಕ್ಟ್ ಆದರೂ ನೆಕ್ಸ್ಟ್ ರೌಂಡಿಗೆ ನೀವು ಏನು ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟೇಜಿಗೆ ಬರುವಾಗಲೂ ಈ ರೀತಿ ಮಾಡ್ಕೊಂಡು ಬರಬೇಕು. ಓಕೆ, ಮೈಂಡಲ್ಲಿ ಅದನ್ನು ಇಟ್ಕೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಅರುಣ್ ಸರ್. ಲೆಟ್ಸ್ ಹಿಯರ್ ಫ್ರಮ್ ಕಾರ್ನೆಲ್ ರಾಡ್ರಿಗಸ್ ಪ್ಲೀಸ್. ಹಾಯ್ ಲವಿನಾ. ಹಲೋ ಸರ್. ಹಿರೇಗೆಂಚಾನ್ ಪರ್ಫಾರ್ಮೆನ್ಸ್ ಮಾಡ್ತದ್ದು. ಹ್ಯಾವ್ ಯು ಡನ್ ಅಕಾರ್ಡಿಂಗ್ ಟು ಯುವರ್ ಎಕ್ಸ್ಪೆಕ್ಟೇಷನ್? ನಾನಂದರೆ ಫಸ್ಟಾಗಿ ಮಾಡಲಿಲ್ಲ, ಲಾಸ್ಟಲ್ಲಿ ಮಾಡಿದ್ದೇನೆ ಸ್ವಲ್ಪ. ನನ್ನ ಅಂದರೆ ಅಲ್ಲಿ ತೋರಿಸುವಂಥದ್ದು ಲಾಸ್ಟಲ್ಲಿತ್ತು. ಸೊ ನಿಮ್ಮದು ಬೆಸ್ಟ್ ಮಾಡಿದ್ದೀರಾ, ಅದು ನಿಮ್ಮದು ಅಭಿಪ್ರಾಯ? ಯಾ. ಓಕೆ ಲವಿನಾ, ಅಕಾರ್ಡಿಂಗ್ ಎಂಟೈರ್ ಪರ್ಫಾರ್ಮೆನ್ಸ್ ನಿಮ್ಮದು ಕಾನ್ಸೆಪ್ಟ್, ಓಕೆ ಅಫ್ಕೋರ್ಸ್ ಕಾನ್ಸೆಪ್ಟ್ ವೆನ್ ಯು ಡೂ ಸಚ್ ಕಾನ್ಸೆಪ್ಟ್ ಇಟ್ ಅದು ಇಮೋಷ್ನಲ್ ಕಾನ್ಸೆಪ್ಟ್ಸ್, ಇಟ್ ವಿಲ್ ವರ್ಕ್. ಕಾನ್ಸೆಪ್ಟ್ ಚೆನ್ನಾಗಿತ್ತು. ಯು ವಾಂಟೆಡ್ ಟು ಗಿವ್ ದಿಸ್ ಮೆಸೇಜ್ ಟು ಪೀಪಲ್, ಪಬ್ಲಿಕ್, ಇದು ನೀವು ಕನ್ವೆ ಮಾಡಲಿಕ್ಕಿತ್ತು. ವೆರಿ ನೈಸ್, ಗುಡ್ ಥಾಟ್, ಓಕೆ ನೈಸ್. ಬಟ್ ಓನ್ಲಿ ಥಿಂಗ್ ವೆನ್ ಯು ಶೋ ದಿಸ್ ಕೈಂಡ್ ಆಫ್ ಕಾನ್ಸೆಪ್ಟ್ ಅಲ್ಲ, this is very emotional concept. At the same time, it's very delicate. You have to show it in a right way, which you tried your best. Okay, effort was good, you tried your best, ಚೆನ್ನಾಗಿತ್ತು. ಆದರೆ ಕ್ಲೀನಿಂಗ್ ನೀಟ್ ಇರಲಿಲ್ಲ ಮೂಮೆಂಟ್ಸ್. ವಾಟ್ ಎವರ್ ನೀವು ಫಾರ್ ಎಕ್ಸಾಂಪಲ್ ಇದು ನಮ್ಮದು ಫ್ರೇಮ್ ಹಿಂದ್ಗಡೆ ಹೋದ್ರಿ, ಅಲ್ಲಿಂದ ಹೊರಗಡೆ ಬರೋದು, ಅಲ್ಲಿಂದ ಪ್ರಾಪ್ಸ್ ಯೂಸ್ ಮಾಡೋದು, ಸ್ಪೆಷಲಿ ದೋಸ್ ಬೋರ್ಡ್ಸ್ ಮೆಸೇಜಸ್ ಇದೆ ಅಲ್ಲ, ಅದು ಮೆಸೇಜಸ್ ಓದೋಕ್ಕೆ ನನಗೆ 5 ನಿಮಿಷದಾಗತ್ತೆ. ಸಚ್ ಅ ಬಿಗ್ ಮೆಸೇಜ್ ಇಸ್ ನಾಟ್ ರಿಕ್ವೈರ್ಡ್. ಯು ಕ್ಯಾನ್ ಸೇ ದ ಸೇಮ್ ಥಿಂಗ್ ಇನ್ 2 words or 3 words. ಅರ್ಥ ಆಯ್ತಾ? ಓಕೆ, ಇಟ್ ಹ್ಯಾಸ್ ಟು ಫಾರ್ ಮೀ, ನನಗೆ ಅಲ್ಲಿ ಬರಬೇಕಾಗತ್ತೆ ಅದು ಮೆಸೇಜ್ ಓದೋಕ್ಕೆ. ಇಟ್ ಹ್ಯಾಸ್ ಟು ಬಿ ಕ್ಲಿಯರ್. 2-3 words. ಓವರ್ ಹ್ಯಾಸ್ ಕೊರಿಯೋಗ್ರಾಫ್ಡ್ ಯುವರ್ ಆ್ಯಕ್ಟ್, ಅವರಿಗೂ ಹೇಳ್ತಾ ಇದ್ದೀನಿ. ನಾಟ್ ನೆಸರಿ ಯು ಹ್ಯಾವ್ ಟು ರೈಟ್ ಸೋ ಮೆನಿ ಥಿಂಗ್ಸ್ ಆನ್ ಬೋರ್ಡ್. ಸ್ಮಾಲ್ 2-3 ಮೆಸೇಜ್ ವರ್ಕ್ ಆಗುತ್ತೆ. ಓಕೆ, ಪ್ರಾಪ್ಸ್ ಯು ಹ್ಯಾವ್ ಯೂಸ್ಡ್. ಓಕೆ, ನೀವು ಡಾಕ್ಟರ್ದು ಅದು ಯು ಹ್ಯಾವ್ ಯೂಸ್ ದ ಕೋಟ್ ರೈಟ್? ಹಾಂ, ಸೊ ಅದನ್ನು ಇನ್ನೂ ಯೂಸ್ ಮಾಡ್ಬೋದಿತ್ತು ಚೆನ್ನಾಗಿ. ಅದು ರಿಜಿಸ್ಟರ್ ಆಗಲಿಲ್ಲ ನನಗೆ. ಸಡನ್ನಾಗಿ ಯಾಕೆ ಯೂಸ್ ಆಯಿತು? ಇಫ್ ಓಕೆ, ಇಟ್ಸ್ ಅಬೌಟ್ ವುಮೆನ್ ದಟ್ ಯು ವಾಂಟ್ ಯುವರ್ ಡ್ರೀಮ್ ಇಸ್ ಟು ಬಿ ಅ ಡಾಕ್ಟರ್, ವಾಟ್ ಎವರ್, ಹಾಗೆ ಕನೆಕ್ಟ್ ಮಾಡ್ಬೋದು. ಬಟ್ ಇಫ್ ನಾರ್ಮಲ್ ಪಬ್ಲಿಕ್ಗೆ ಸಡನ್ ಇದ್ಯಾಕೆ ಬಂತಪ್ಪ ಅಂತ ಯೋಚಿಸ್ತಾರೆ. ಓಕೆ, ಸೊ ಆಲ್ ದಿಸ್ ಸ್ಮಾಲ್ ಥಿಂಗ್ಸ್ ಎಲ್ಲ ನೀವು ಇನ್ನೂ ಕೇರ್ಫುಲ್ಲಾಗಿ ತೊಗೋಬೇಕು. ಓಕೆ, ಕ್ಲಿಯರ್ ದ ಸ್ಟೋರಿ ಇನ್ನೂ ಕ್ಲಿಯರ್ ಮಾಡಿ ನಿಮ್ಮದು ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಅದರ್ವೈಸ್ ಐ ಲವ್ ದ ವೇ ಯು ಕಂಟಿನ್ಯೂಡ್ ಯುವರ್ ಡ್ಯಾನ್ಸ್. ನಿಮ್ಮದು ಪ್ರಾಬ್ಲಮ್ ಬಂತು, ಟೆಕ್ನಿಕಲ್ ಪ್ರಾಬ್ಲಮ್ ಬಂತು, ಸ್ಕರ್ಟ್ ಕರೆಕ್ಟ್ ಟೈಮಿಗೆ ಅದು ವೆಲ್ಕ್ರೋ ಹಾಕ್ಲಿಕ್ಕೆ ಆಗಲಿಲ್ಲ. ಓಕೆ, ಬಟ್ ಸ್ಟಿಲ್ ಯು ಡ್ಯಾನ್ಸ್, ಯು ಕಂಟಿನ್ಯೂಡ್. ಓಕೆ, ದಟ್ಸ್ ಅ ಗುಡ್ ಥಿಂಗ್. ಗುಡ್ ಲಕ್. All the best. Thank you judges, and thank you Lavina for getting a superb concept on our stage. Thank you so much. Thank you so much. ಓಕೆ ವೀಕ್ಷಕರೇ, ಈಗ ತಾನೇ ಲವೀನಾ ಅವರು ಸೂಪರ್ ಆದಂಥ ಕಾನ್ಸೆಪ್ಟಲ್ಲಿ ಡಾನ್ಸ್ ಮಾಡಿ ಹೋಗಿದ್ದಾರೆ. ಕಂಟೆಸ್ಟೆಂಟ್ ಹೇಗೂ ಈ ಪ್ರಾಪನ್ನು ಯೂಸ್ ಮಾಡಲಿಲ್ಲ, ನಾನಾದರೂ ಯೂಸ್ ಮಾಡ್ತೀನಿ ಅಂತ ಹಿಡ್ಕೊಂಡಿದ್ದೀನಿ. ಇದು ಎಲ್ಲ ಕಂಟೆಸ್ಟೆಂಟಿಗೂ ಒಂದು ಮೆಸೇಜ್ ಆಗಿರಬೇಕು. ಸೊ ಇಫ್ ಪ್ರಾಪ್ಸ್ ತರೋದಿದ್ರೆ ಸ್ಟೇಜ್ ಮೇಲೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ. ಇದು ಜಡ್ಜಸ್ ಹೇಳಿದಂಥ ಒಂದು ವಿಷಯ ನಿಮ್ಮ ನೆಕ್ಸ್ಟ್ ಪಾರ್ಟಿಸಿಪೇಷನ್ಗೆ ಯೂಸ್ ಆಗುತ್ತೆ. ಇದು ಪಾರ್ಟಿಸಿಪೆಂಟ್ಸಿಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ವೀಕ್ಷಕರಿಗೆ ಯೂಸ್ ಆಗುತ್ತೆ ಅಂತ ಅನಿಸ್ಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಚಿಕ್ಕ ವಿರಾಮ ತಗೊಳ್ತಾ ಇದ್ದೇವೆ. ವಿಲ್ ಬಿ ರೈಟ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ಒಂದು ಲೆವೆಲ್ಗೆ ಬರ್ತದ್ದು. ಐ ಫೈಲ್ ಇಟ್ ವಾಸ್ ವೆರಿ ಲೋ ಪರ್ಫಾರ್ಮೆನ್ಸ್. It's not necessary that we have to ಲೇಪಲ ಇಂದು ಸೇಮ್ ಕಾನ್ಸೆಪ್ಟ್ ಕೊಡೋದು ಅಗತ್ಯ. ಹೂವು ಚೆಲುವೆಲ್ಲ ತಾನೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು. ಹೂವು ಚೆಲುವೆಲ್ಲ ತಾನೆಂದಿತು. ಈ ಭೂಮಿ ಮೇಲೆ ಬಹಳ ಉತ್ತಮವಾದಂಥ ಒಂದು ಸೃಷ್ಟಿ ಅಂದರೆ ಅದು ಹೆಣ್ಣು ಅಂತ ಹೇಳ್ತಾರೆ. ಹೆಣ್ಣು, ದಟ್ ಈಸ್ ವಿಮೆನ್. ಈ ಥೀಮ್ನೊಂದಿಗೆ ನಮ್ಮ ಈ ದಿನದ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ಗೆ ಮತ್ತೆ ಸ್ವಾಗತ. ಬ್ರೇಕ್ನ ನಂತರ ನಮ್ಮ ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್. ಆ್ಯನೋಡ್ ಯೂಸರ್ ಫ್ರೆಂಡ್ಲಿ ಇನ್ವರ್ಟರ್ಸ್, UPS ಆ್ಯಂಡ್ ಸ್ಟೆಬಿಲೈಸರ್ಸ್. ಅದರ ಜೊತೆಗೆ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ನಮ್ಮೊಂದಿಗಿದ್ದಾರೆ ಸಪೋರ್ಟ್ ಸ್ಪಾನ್ಸರ್ಸ್ ಆಗಿ ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್ ಹಾಗೂ ಕಾಸ್ಟ್ಯೂಮ್ ಕಾಟೇಜ್. ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ARMC IVF ಫರ್ಟಿಲಿಟಿ ಸೆಂಟರ್ ಮಂಗಳೂರು. ಅದರ ಜೊತೆಗೆ ಆಂಬಿಟ್ ಪ್ರೊಫೆಷನಲ್ ಮಲ್ಟಿಮೀಡಿಯಾ ಟ್ರೈನರ್ಸ್, AK ಬಿಲ್ಡರ್ಸ್ ಮಂಗಳೂರು ಹಾಗೂ ಮೂಡಬಿದ್ರಿ, JP ಲೈಟ್ಸ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ ಮ್ಯಾಂಗಲೋರ್. ಇವರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅನ್ನು ಕರೀತಾ ಇದ್ದೇವೆ. ಕಾರ್ಕಳಿಂದ ಪ್ರಮೀಳಾ ಸತೀಶ್ ಶೆಟ್ಟಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ವುಮೆನ್ ಥೀಮ್ ಆನ್ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್.
ಬರಮಾಡಿ ಮನಸಾರ ಗಡಿಯಲ್ಲಿ ಕಾದಿದ್ದ ಹಮ್ಮಿರ ಅವನನ್ನ ಪಾಡಿನ ಬಂಗಾರ ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ ಇದೀಗ ಬಂದ ಸುದ್ದಿ. ಡಿಸೆಂಬರ್ 31ರ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ನೆಲ್ಲಿಮಾರು ಗ್ರಾಮ ಪಂಚಾಯತ್ ಬಬ್ಲೂರವರಿಂದ ಅತ್ಯಾಚಾರಕ್ಕೊಳಗಾದ ಕಾಲೇಜು ಕನ್ಯೆ ರಾಜುರವರ ಸಹೋದರಿ ರಮ್ಯಾ ಗ್ರಾಮಾಂತರ ಪೊಲೀಸರ ತನಿಖೆ ಮುಂದುವರೆದಿದ್ದು, ಆರೋಪಿ ಬಬ್ಲು ವಿದೇಶಕ್ಕೆ ಪಲಾಯನ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ഇരുಳನು ನೀಗಲು ಹಗಲನು ನೀಡಿದ. ಶರಣು ಎನಲು ಇವನು ಒಲಿದು ಬರುವ, ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ವಾವ್ ಫ್ಯಾಂಟಾಸ್ಟಿಕ್ ಸೂಪರ್ ನಂಜನ ಒಂದು ಪರ್ಫಾರ್ಮೆನ್ಸ್ ಕೊರಿಯರೆ. ಬರೀ ವಿಶೇಷವಾದ ಇರ್ನ ಸೇಮ್ ಕಾನ್ಸೆಪ್ಟ್ ಅಲ್ಲ, ವಿಶೇಷವಾದ ತೋಜಾರಿ. ಆ್ಯಂಡ್ ಖಂಡಿತ ಮೊದಲ ಒಂಜಿ ಎಡ್ಡ ಕಾನ್ಸೆಪ್ಟ್ ಅಂತ ಬರೋಲ್ಲ. ಯಾಕಂಡ ನಮ್ಮ ಈ ಒಂಜಿ ಆಣ್ ಸಮಾಜದ ಅದೊಂದು ಮಲ್ಪುನಂಚಿನ ಒಂಜಿ ಮಲ್ಲ ತಪ್ಪು ಪಂಡ ನಾಡ ಮೇಕಲ್ ತೋಜಾಯನ ಮೇರು ತೋಜಾಯನಂಚಿನ ಒಂಜಿ ಕಾನ್ಸೆಪ್ಟ್. ಸೊ ಖಂಡಿತ ಮೊದಲ ಒಂಜಿ ದುರಾದೃಷ್ಟ ಅಂತ ಬರೋಲ್ಲ. ಯಾಕಂಡ ಒಂಜಿ ಇಂಚಿನ ಕಾರ್ಯ ಆನಗ ರೇಪ್ ಅಟೆಂಪ್ಟ್ ಆನಗ ಆ ಒಂಜಿ ಆಯ್ನಂಚಿನ ಪೊಣ್ಣು ದಾದೋಪುಣು ಅರೆನ್ ಒಂಜಿ ಬೇತನೇ ದೃಷ್ಟಿ ನಮ್ಮ ಸಮಾಜ ತೂಪುಣು ಆಂಡ ಅರೆಗ್ಲ ವಾಯ್ಬೊಕ್ಕ ಆ ಘಟನೆ ಆಯ್ಬೊಕ್ಕ ನನಾತ್ ಮಲ್ಲ ಒಂಜಿ ಖುಷಿತ ಬದುಕುನಂಚಿನ ಮಲ್ಲ ಹಕ್ಕುಪುಣು ಐನೀರ್ ತೋಜಾ ಧರ್ಮುಲು ಅದ್ ಮಾತ್ರ ತಂಚ ಆಂಡಲ ಒರಿನಂಚಿನ ಬದುಕುನು ಅವೇ ಕೈಪದ ನೆಂಪುಡು ಕಳೆ ಉನ್ನತ್ತು ಆ ಬದುಕನ್ನ ತೆಲ್ತೊಂದು ಸಾಧನೆ ಮಾಡಿದ ಕಳೆವನಲ್ಲಿ ಪನ್ಪುನಂಚಿನ ಭಾರಿ ಮಲ್ಲ ಸಂದೇಶ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂಜಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದ ಒಂಜಿ ಭಾಗ ಇರ್ನ ಕಂಡಲ್ಲ ಆತೇರು ಅರೆಗ್ಲ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಡ್ಜಸ್ ನಮ್ಮ ಕಮೆಂಟ್ಸ್ ಕೇಂಗ ಫಸ್ಟ್ ಆಫ್ ಆಲ್ ಅರುಣ್ ಆಲ್ವಾ ಸರ್ ಪ್ಲೀಸ್. ಎಂಚಂಡಿ ಇರ್ನ ಪರ್ಫಾರ್ಮೆನ್ಸ್ ಇರೇಗ್ ಖುಷಿ ಪಂಡ ವಾರ್ ಐತಿ ಪಂಡ ಬಲ್ಲೆ ವಾಟ್ ಆಯ್ಬಿಟ್ಟು ಖುಷಿ ಅಂಡಿರೇಗ್ ಇರ್ನ ಕಾನ್ಸೆಪ್ಟ್ ಎಡ್ಡೆ ಎತ್ತಂಡು ಆಂಡ ಇನ್ನ ಪ್ರೆಸೆಂಟೇಷನ್ ಇರ್ನ ದಾಲೇಜ್ ಫುಲ್ ಡ್ರಾಪ್ ಆತಂಡು. ಬೊಕ್ಕ ಇರ್ ಮಂತಿನ ಪ್ರತಿ ಒಂಜಿಲ್ಲ ಸ್ಟೆಪ್ ಕ್ಲಿಯರ್ ಇಜ್ಜಾಂಡು. ಬೊಕ್ಕ ಎರಡು ಮೂಜಿ ಸ್ಟೆಪ್ಸ್ ಮಂತಾರ ಅವು ಫುಲ್ ಇರಗ ಇರ್ನ ಮಂಡೆಡೆಜ್ಜಿ ಇರಗ ದಾದ ಮಂತೊಂದುಲ್ಲೆ ಬಂಡದು ಇರಗೆ ಗೊತ್ತಾವಂದಿಜ್ಜಿ ನೆಕ್ಸ್ಟ್ ಇನ್ನೊಂದುಲ್ಲಾರು ಟೋಟಲ್ ಈರೇ ಕನ್ಫ್ಯೂಸ್ ಇಡಿತಾರೆ. ಕರೆಕ್ಟ್ ಅದೇ ಹಾಂ ಅಂಚೆ ಅದು ಪುನಃ ಎಂಕಿ ಈ ಪರ್ಫಾರ್ಮೆನ್ಸ್ ಪಂಡ ಈ ಲೆವೆಲ್ ಮಸ್ತ್ ಟಫ್ ಉಂಡು. ಓಕೆ ಎಂಕಿ ಈ ಪರ್ಫಾರ್ಮೆನ್ಸ್ ಎಂಕ್ ಲೈಕ್ ಆದಿಜಿ. ಸಾರಿ, ಆಲ್ ದಿ ಬೆಸ್ಟ್. ಓಕೆ ಸೊ ನನ್ನ ನೆಕ್ಸ್ಟ್ ಜಡ್ಜಸ್ ದಾದಾ ಅಂತ ಬೇರೆ ಕೇಂದ್ರ ದೀಕ್ಷಿತ ಆಚಾರ್ಯ ಪ್ಲೀಸ್. ಹಲೋ ಪ್ರಮೀಳಾ. ಫಸ್ಟ್ ಆಫ್ ಆಲ್ ಒಂಜಿ ಅನ್ಪನ್ಪೆ ಇರ್ನ ಲಾಸ್ಟ್ ಪರ್ಫಾರ್ಮೆನ್ಸ್ ತೂದು ಎಂಕ್ ಮಸ್ತ್ ಇನ್ಸ್ಪೈರ್ ಆತಿತ್ತಂಡೆ. ಐ ವಾಸ್ ರಿಯಲಿ ಹ್ಯಾಪಿ. ಒಂಜಿ ರಿಸ್ಕ್ ಗೆತ್ತದ ಡ್ಯಾನ್ಸ್ ಮಲ್ತೀನಿ.
ಸೊ ಅವತ್ತು ನಮ್ಮ ಈಗ ಒಂದು ರೌಂಡ್ಗೆ ಸೆಲೆಕ್ಟ್ ಮಾಡ್ತೀನಿ ಇನ್ನು ಕೊರಿಯೋಗ್ರಾಫರ್ ಕೈ ಕೊರಿಯರ್ ಹೆಂಗೆ ತಿಕ್ಕಿಜರ ಅಂಚೆ ಯಾನೇ ಗೋಡೆ ಒಂದೇ ದಿನ ಪ್ರಾಕ್ಟೀಸ್ ಮಾಡ್ತೀನಿ ಮಲ್ತೀನಿ ಅಂಡ್ ಐ ಗೆಸ್ ಇಟ್ ಇಸ್ ಬೀನ್ ಇನ್ಫಾರ್ಮ್ ಲಾಂಗ್ ಬ್ಯಾಕ್ ಈಗ ಒಂದು ಲಾಂಗ್ ಬ್ಯಾಕ್ ಇನ್ಫಾರ್ಮ್ ಮಲ್ತಂಡು ನಮ್ಮ ಟಿ ವಿದಾಕಲ್ಲ ಏತ್ ಪರ್ಫಾರ್ಮ್ ಮಲ್ಪರೆ ಟೈಮ್ ಕೊಡ್ತಿರ್ತಾರೆ ಈ ಒಂದು ಲೆವೆಲ್ಗೆ ಬರ್ತದ್ದು ಐ ಫೈಲ್ಟ್ ಇಟ್ ವಾಸ್ ವೆರಿ ಲೋ ಪರ್ಫಾರ್ಮೆನ್ಸ್ ನಂಗೆ ಬೇಜಾರು ಆಂಡೆ ಸೀರಿಯಸ್ಲಿ ಅಂತ ಪನ್ಪೆ ಯಾನ್ ಈ ರಿಸ್ಕ್ಗೆ ಪೋಯರ್ ಪಂದು ಎಂದಿತ್ತೆ ಯಾನ ಖಾಲಿ ಇರ್ ಶೋಕ್ ತೋಜಂದುಲ್ಲೆ ರಾಂಡ ಇರ್ನ ಪರ್ಫಾರ್ಮೆನ್ಸ್ ಶೋಕ್ ಇತ್ತಿಜ್ಜಿ ಟು ಬಿ ಆನೆಸ್ಟ್ ಓಕೆ ಆಲ್ ದ ಬೆಸ್ಟ್ Okay, thank you so much. Last but not the least, Colin Rodriguez. ಪ್ರಮೀಳಾ ಲಾಸ್ಟ್ ಪರ್ಫಾರ್ಮೆನ್ಸ್ ಹೋಗಿ ಮಾಡ್ತೀನಿ ಇದು ಕಂಕೀಲುಪುರ ಪೂಜಾ ಕುಣಿತ ಕಂಕೀಲ್ ಸ್ಟಿಲ್ಟೆಡ್ ಮಾಡ್ತೀನಿ ಅಂತ ಇದು ಕೋಲುಡು ಹಾಂ ಕರೆಕ್ಟ್ ಸೊ ಐಟ್ ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅದೇ ಮಲ್ತೆ ಅನ್ನಾಗ ಸರ್ ಬೈದಿಜ್ಜಿರಿ ಗೋಡೆ ಮುಟ್ಟಲ್ಲ ಇಜ್ಜಿಂದೆ ಬನ್ನಿ ಅಂಚಗ ಬರ್ಪೇಟ್ ಇತ್ತಿಜ್ಜಿ ಸರ್ ಕಾಲ್ ಮಲ್ಪನಗಳ ಬರ್ಪುಜಿಂದ ಬಂದ ಹೆಚ್ಚಿನ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ನಮ್ಮ ಕುಡ್ಲಾಡ್ ಪೂರ ಮಾಮ್ಸ್ನಗಳು ಟ್ರೈ ಮಾಡ್ತೊಂದುಲ್ಲೇರು ಏರ್ ಎಲಿಮಿನೇಟ್ ಆಗೊಂದುಲ್ಲೇರು ಅಕ್ಲಿ ಬೇಜಾರು ಆಗೊಂದುಂಡು ಐಟ್ ಈರು ಸಿಲೆಕ್ಟ್ ಆಗ್ತಾರೆ ನೆಕ್ಸ್ಟ್ ರೌಂಡ್ ಅಂಚದು ಪುನಃ ಈರು ನನ್ನ ಅಂತ ಇಂಟ್ರೆಸ್ಟ್ ತೆಪ್ಪೊಡಿತಾನೆ ಕೊರಿಯೋಗ್ರಾಫರ್ಸ್ ಲಾಸ್ಟ್ ಮೂಮೆಂಟ್ಗೆ ಐದು ತುಂಬುಲ ದಿನ ಇತ್ತಾನೆ ಮಸ್ತ್ ದಿನ ಆಯ್ತಾನೆ ಮತ್ತೆ ಕೊರಿಯೋಗ್ರಾಫಿ ಅದ ಮುಟ್ಟ ಬೈದಿಜ್ಜಿರಿ ಗೋಡೆನೆ ಬನ್ನಿ ಬೊಕ ಮಲ್ಪ ಚೇಂಜ್ ಮಾಡ್ಕೊಡುತ್ತಾನೆ ಅಪ್ಪಗನೇ ಚೇಂಜ್ ಮಾಡ್ಕೊಡುತ್ತಾನೆ ಓಕೆ ದ್ಯಾಟ್ ಈಸ್ ಒನ್ ಥಿಂಗ್ ಈ ರೀತಿನ ಟ್ರೈ ಮಾಡ್ತಾರೆ ಆಯ್ಜಿ ಕೊರಿಯೋಗ್ರಾಫರ್ ಬೈಜರು ಈ ಲಾಸ್ಟ್ ಟ್ರೈ ಮಾಡ್ತಾರೆ ಫಾರ್ ದ್ಯಾಟ್ ಎಫರ್ಟ್ ಐ ವಿಲ್ ಸೇ ಗುಡ್ ವೆರಿ ಗುಡ್ ಆಂಡ ಈ ಲೆವೆಲ್ಡ್ ಬರ್ತದೆ ಎಂಚಿಂದ ಪರ್ಫಾರ್ಮೆನ್ಸ್ ಮಸ್ತ್ ಲೋ ತೋಜುಡು ಓಕೆ ಯು ಹ್ಯಾವ್ ಟು ರಿಯಲಿ ಇಂಪ್ರೂವ್ ಬ್ಯಾಪಂಡ ಇಂದು ಮಸ್ತ್ ಸೀರಿಯಸ್ ಕಾಂಪಿಟೇಷನ್ ಆಗೊಂದು ನನ್ನ ನಮ್ಮ ಎಲ್ಲೆಲ್ಲ ಪಾಯಿಂಟ್ಸ್ಲ ನಮ್ಮ ತೋಂದಿಲ್ಲ ಅಂಚದು ಪುನಗ ಇಂದು ಪರ್ಫಾರ್ಮೆನ್ಸ್ ಇಡಿ ಆದಲ್ಲ ವಿಶೇಷ ತೋಜುತ್ತೇಜಿ ಆ್ಯಂಡ್ ಒನ್ ಮೋರ್ ಥಿಂಗ್ ಒಂದು ಬಾಕಿದ ಮಾಮ್ಸ್ನ ತೆಗ್ಲ ಪನ್ಪಣಿ ಥೀಮ್ ವುಮೆನ್ ಅಂದು ಪುನಗ ಇಟ್ಸ್ ನಾಟ್ ನೆಸರಿ ದಟ್ ವಿ ಹ್ಯಾವ್ ಟು ಎಂಕುಲ್ ಏಪಲ ಇಂದುವೆ ಸೇಮ್ ಕಾನ್ಸೆಪ್ಟ್ ದೆಪ್ಪಡೊಂದು ಅಗತ್ಯಜಿ ಓಕೆ ಸೊ ಇಟ್ಸ್ ನಾಟ್ ಯುವರ್ ಫಾಲ್ಟ್ ಎದುರುಗೆ ಪನ್ಪಣಿ ಎದುರು ನಮ್ಮ ಮಸ್ತ್ ಥೀಮ್ ಬರ್ಪುಂಡು ಸೊ ಎಂಕುಲ್ ಆತೆ ಒಂಜೇ ಕಾನ್ಸೆಪ್ಟೆಂಟ್ ಮಂತನ ಮೂಜಿ ನಾಲ್ಕು ಕಾನ್ಸೆಪ್ಟ್ ಸೇಮ್ ಆಪುಂಡು ಸೊ ಟ್ರೈ ಟು ಥಿಂಕ್ ಡಿಫ್ರೆಂಟ್ ಪೂರೆಗ್ಲ ಇಂದು ಪೂರೆ ಮಾಮ್ಸ್ಗ್ಲ ಈವನ್ ಕೊರಿಯೋಗ್ರಾಫರ್ಗ್ಲ ಏನು ಪಡೊಂದುಲ್ಲೆ ನಿಖಲ ಕಾನ್ಸೆಪ್ಟ್ ಒಂತೆ ಡಿಫ್ರೆಂಟ್ ಆಗಿ ಮಲ್ಪಲೆ ಆತೆ ಅದರ್ವೈಸ್ ಏನು ನಾವು ಲಾಸ್ಟ್ ಒಂಜಿ ದಿನದ ಎಫರ್ಟ್ಗೆ ಐ ಆಮ್ ರಿಯಲಿ ಹ್ಯಾಪಿ ಬಟ್ ಫಾರ್ ದಿಸ್ ಲೆವೆಲ್ ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್ ಓಕೆ ಥ್ಯಾಂಕ್ ಯು ಪ್ರಮೀಳಾ Anyways, thank you so much. ಕೆಲವರು ಎಂಜ ಮಾತಾಪುಣ ಈ ವಿಡಿಯೋಗೆ ಬೈದಾರೆ ಆಗ್ಲೇ ತಿಳ್ಕೊಂಡೇರಿ ಓಕೆ ಎನಿವೇಸ್ ಸೊ ತಿಳಿಗೆ ಪಡಿಯಬಲ್ಲ ಸೊ ಲಾಸ್ಟ್ ಗಾಂಡಲ್ಲ ಬರ್ರೆ ಅಣ್ಣತ ಈಗ ಬಾರಿ ಖುಷಿ ಆಯ್ತು ಓ ಲಾಸ್ಟ್ ಗಾಂಡಲ್ಲ ಬರ್ರೆ ಅಣ್ಣತ ಅಂತ ಖುಷಿ ಆಯ್ತು ಅವೇ ನಾನು ಪುಗರ್ನ ಬರ್ತೀನಿ ನಾನು ಬಣ್ಣ ಇರು ಬರ್ಪುಜಿಂದ ಎನ್ನದು ಆಪುಜಿಂದ ಎನ್ನದು ಆಪುನೂದು ಎನ್ನದು ಇದಕ್ಕೆ ಬರ್ತದು ಕೂಡ ಆಪುದು ತೋಜಾರು ಬಟ್ ಆಪು ತಿಕ್ಕಣಿರ ಎನಿವೇಸ್ ಬಟ್ ಎಡ್ಡ ಪರ್ಫಾರ್ಮೆನ್ಸ್ ಇರ್ನ ಹೆಂಗೆ ಆಸ್ ಅ ವ್ಯೂವರ್ ಅಡ್ಡ ಆದಿತ್ತು ಬಟ್ ಟೆಕ್ನಿಕಲಿ ಪೋನಾಗ ಒಂಚೂರು ಆಗ್ಲಿಕ್ಕೆ ಅಡ್ಡನಿಟ್ಟ ಮಾದ ಪೋಪುಂಡು ದಾಲಾನ್ ಬೇರೆ ಆಪುಜಿ ಬಟ್ ಇದು ಬೈದಾರೆ ಥ್ಯಾಂಕ್ ಯು ಸೋ ಮಚ್ ಇರ್ ಪೋನಾಗ ತಿಳ್ತಂದು ಬೋಡ್ ಐಕೋಸ್ಕರ ಮೊದಲ ಮಲ್ಪೋಡು ಆಪುಂಡು ಆ್ಯಂಡ್ ಬಾರಿ ಮಾತಾ ಖುಷಿ ಅನ್ ಬಟ್ ನಿನ್ನೆ ನಿನ್ನೆ ಒಂಚೂರು ಜಾಸ್ತಿ ಹೈಲೈಟ್ ಮಾಡ್ಕೋರಿ ಪಾಪ ಮೇಲೆ ಸ್ಟೇಜಿಗೆ ಬೈದಿರೋದು ಅದೆಲ್ಲ ಓಕೆ ಎಸ್ ಓಕೆ ಮೇರನ ಪುಜಾರಿ ಸತೀಶ್ ಸತ್ಸೇರಿ ಓಲೇರಿ ಸತ್ಸೇರಿ ಫಂಡ್ ದೀತೀರಾ ಈಜ್ ಆ ಸತ್ಸೇರ್ ಓಕೆ ಎನಿವೇಸ್ ಸೊ ಮೇರೆಗೆ ದಾಳ ಸ್ಕೋಪ್ ಇಜ್ಜನ್ ಖಾಲಿ ಬರಬಾ ತೆರ್ಪೋಯರು ದಾಗ ಅಂಚ ದಾಗ ಹೈಲೈಟ್ ಮಲ್ದಿಜರೇನು ದಾಲೇಜ್ ಅಲ್ಲಿ ಎಲ್ಲರೂ ಬೋದು ಬಾತಿರೋರಿಗೆ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತೆಲ್ತೊಂದು ಪೋಲೆ ಪೋನಾಗ ನೀನು ತೂವಂ ಪೋಲೆ ಅವೇ ತೂವಂ ಪೋಲೆ ಎಸ್ ಬಾಯ್ ಓಕೆ ವೀಕ್ಷಕರೇ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆಗ್ಬೇಕಾ ಕೂಡ ಬರ್ಬೇಕು ಕುಡಾದ ಪರ್ಫಾರ್ಮೆನ್ಸಸ್ ನಿಕ್ಲಗೋಸ್ಕರ ಕಾತೊಂದು ನನಾಂಡಲ್ಲ ಒಂಚೂರು ಜಡ್ಜಸ್ ನಕ್ಲೆ ಖುಷಿ ಕೊರ್ಪುನ ಅಂಚಿನ ಪರ್ಫಾರ್ಮೆನ್ಸಸ್ ಬರ್ಪುಣ ಐ ಗೊತ್ತಿರೋದಕ್ಕೆ ಒಂಚೂರು ಬರ್ತಾ ಇರ್ಬೇಕಾ ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಟು ಕಮ್ ಬ್ಯಾಕ್ ಯಾನ್ ತಿಡಿಲ್ ಕೊರ್ಪುನ ಇಂಕ್ ತಿಡಿಲ್ ತಾಗದಿತ್ತು कांच की नींद आई पत्थर के ख्वाब लाई ಗಿಲ್ಟಿ ಆಗಿ ನಾನು ಡ್ಯಾನ್ಸ್ ಮತ್ತೆ ಡೆಲಿವರಿ ಆಗ್ತದೆ ಅನ್ಕೊಂಡಿದ್ದೆ ಏನಾಗ್ಲಿಲ್ಲಲ್ಲ Welcome back after the break to your favorite show that's none other than the #1 dancing reality show of Koshal Karnataka, that is Anno Dance Mummy Dance. And Mulu Mummy Naglakil Kevala
ಇಲ್ಲಿನ ಸಾಂಗರ ಮಾತ್ರ ಆತು ನಮಕ್ ಮೋಕೆ ಕೊರ್ರ ಮಾತ್ರ ಆತು ನಮಕ್ ವಾತ್ಸಲ್ಯ ತೋಜಾರ ಮಾತ್ರ ಆತು ಅಕಲ್ನ ಉಲೈಡ್ಲ ಡ್ಯಾನ್ಸ್ ಮಲ್ಪನಂಚಿನ ಕಲೆ ಉಂಡು ಆ ಕಲೆಗೆ ನೀರು ಪಾಡ್ದು ಎಲ್ಲೆ ಮೊಗ್ಗುನು ಮಲ್ಲ ಪೂ ಮಲ್ಪಡು ಮಲ್ಪನಂಚಿನ ಮಲ್ಲ ಆಸದಿ ಒಂದು ವೇದಿಕೆ ನಮ್ಮ ನಿರ್ಮಾಣ ಮಲ್ದ ಐನ್ ಮೋಸ್ಟ್ ಆಫ್ ದ ಮಮ್ಮೀಸ್ ಯೂಸ್ ಮಲ್ತೊಂದುಲ್ಲೇರು ಅಂಚನೆ ನನ್ನ ದುಮ್ಮುಗು ಬರೊಂದುಲ್ಲೇರು ಒಂಜಿ ಬಾರಿ ಶೋಕದ ಕಾನ್ಸೆಪ್ಟ್ ದೆತ್ತೊಂದು ರೇಷ್ಮಾ ಫ್ಲಾವಿಯಾ ಮೋರಸ್ ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಪನೋಡ್ದ ಕೆಲವು ಇಲ್ಲಡ ಆಪನಂಚಿನ ಒಂಜಿ ವಿಚಾರ ಅಂತ ಪನೋಲಿ ಕಂಡನಿ ಕೆಲವರ ಪನ್ಪೇರು ಪೊಣ್ಣು ಬಾಲಾಂಡ ಬೊಡ್ಚಿ ಆಣೇ ಬೋಡು ಒಂದು ಅಂಚಿನ ಒಂಜಿ ಪರಿಸ್ಥಿತಿ ಬಂದಾಗ ಒಂಜಿ ಪೊಣ್ಣನ ಮನಸ್ಸು ವಾರೀತಿ ಉಪ್ಪುಂಡು ಏತ್ ಬಂಗ ಆಪುಂಡು ವಾರೀತಿ ಅಗ್ಲ ಲೈಫ್ ಪೋಪುಂಡು ಆ ಒಂಜಿ ಕಾನ್ಸೆಪ್ಟ್ ಉಂದು ಇದು ಬಾರಿ ಪೊಣ್ಣ ಗಂಡದ ಒಂಜಿ ಪ್ರದರ್ಶನ ಕೊರ್ರ ಬರೋದಿಲ್ಲ ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಥ್ಯಾಂಕ್ ಯು ಸೋ ಮಚ್ औरत जब माँ बनती है तब उसे एहसास होता है कि वो कितना कीमती है, लेकिन हमारे समाज में बेटियों की क्या जगह रह चुकी है। इसी विषय को हम नृत्य रूपक दर्शाते हैं। मैं माँ बनने वाली हूँ, आज से मुझे ज्यादा ख्याल रखना होगा। अरे आप आज जल्दी आ गए। सोनोग्राफी का रिपोर्ट आया क्या? नहीं तो क्यों? अरे देखना था कि बेटा हुआ कि बेटी। बेटा हो या बेटी, हमें एक स्वस्थ बच्चा हो यही काफी है। नहीं, मुझे तो बेटा ही चाहिए। अगर बेटी हो गई तो? शुभ बोल, बेटा ही होगा। अब किस जमाने में है, अब कोई बेटा बेटी नहीं कहता, लेकिन आप? वो सब मुझे नहीं पता, मुझे तो बेटा ही चाहिए। अब सब तुम्हारे हाथ में है। नहीं, मैं नहीं कराऊंगी। तो मैं यहाँ रहकर क्या करूँ? मैं तो जा रहा हूँ। कांच की नींद आई, पत्थर के ख्वाब लाई। कांच की नींद आई, पत्थर के ख्वाब लाई। जाने रब जाने कब जख्मों से मिल गए नैना, छिल गए नैना, छिल गए नैना, छिल गए नैना, छिल गए नैना। इतने समय से मैं अकेले इस समाज से लड़ रही थी, लेकिन अब मेरे साथ तुम हो, मेरी शक्ति तुम हो। आज से मैं अकेली नहीं हूँ, मेरी बेटी है मेरे साथ। भोरी चिड़ैया नन्ही सी चिड़िया
अंगना में फिर आजा रे ಮಗನ್ ಬಿಟ್ಟು ಬಂದದ ಅದು ತೊಟ್ಟಿಲಲ್ಲಿತ್ತು. ತೊಟ್ಟಿಲಲ್ಲಿತ್ತು, ಕೂಗ್ತಾ ಇತ್ತು ಪಾಪ. ಓಕೆ, ಮಗಳಿಗೆ ಹೆಸರಿಟ್ಟಿದ್ದೀರಾ? ಹೆಸರಿಟ್ಟಿದ್ದೀರಾ? ಇಲ್ಲ, ಈಗ ಹುಟ್ಟಿದಷ್ಟೇ ಅಲ್ಲ. ಓಕೆ, ಅಲ್ಲಿ ಹಸ್ಬೆಂಡ್ ಹೋಗ್ತಾನೆ ಹೇಳಿದ್ರಲ್ಲ, ಹಸ್ಬೆಂಡ್ ಬಂದಿದ್ದಾರಾ? ಕರೀರಿ ನೋಡು, ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಬನ್ನಿ ಹಸ್ಬೆಂಡ್ ಬನ್ನಿ. ಎಂತ ಹೆಸರು ಅವರದ್ದು? ವಿಕ್ಟರ್ ಮೋರಸ್. ವಿಕ್ಟರ್ ಮೋರಸ್, ಬನ್ನಿ ಸರ್. ಹಾಗೆ ಅವರದೊಂದು ಕೈ ಹಿಡ್ಕೊಳ್ಳಿ ನೋಡು. ಹಾಂ, ಇನ್ನು ಎಲ್ಲಿ ಹೋಗ್ಲಿಕ್ಕಿಲ್ಲ? ಎಲ್ಲಿ ಹೋಗ್ಲಿಕ್ಕಿಲ್ಲ? ಶೋರ್ ಅಲ್ಲ? ಪಕ್ಕ? ಹಾಗಾದ್ರೆ ಜಡ್ಜ್ಮೆಂಟ್ ಕೇಳುವ. ಓಕೆ, ಜಡ್ಜಸ್ ಓವರ್ ಟು ಯು. ಕಾರ್ನೆಲ್ ರಾಡ್ರಿಗಸ್ ಎಂಚಾಂಡು ಒಂದು ಡ್ಯಾನ್ಸ್. ರೇಷ್ಮಾ ಫ್ಲಾವಿಯಾ ಮೋರಸ್. ಓಕೆ, ಕಾನ್ಸೆಪ್ಟ್ ನೈಸ್, ಒಂತೆ ಡಿಫ್ರೆಂಟ್ ಇತ್ತು. ಬಿಕಾಸ್ ಫ್ರಮ್ ದಟ್ ಟೈಮ್ ಬ್ಯಾಕ್ ಟು ಬ್ಯಾಕ್ 3 ಕಾನ್ಸೆಪ್ಟ್ ಸೇಮ್ ಆವೊಂದಿತ್ತು. ಈರ್ನ ಫ್ರೇಮ್ ಸ್ಟೇಜ್ ಬಂದಾಗ ಕೂಡ ಇಂಕ್ ಯಾನ್ ತಿಡಿಲ್ ಗೊರ್ಪುನ ಇಂಕ್ ತಿಡಿಲ್ ತಾಗದಿತ್ತು. ಹೆಂಗೆ ಕಾಂಡು ಇತ್ತೆ ಕೂಡ ಒಂದು ಸೇಮ್ ಕಾನ್ಸೆಪ್ಟ್. ಬಿಕಾಸ್ ವಿ ಕಾಂಟ್ ಸಿ ಬ್ಯಾಕ್ ಟು ಬ್ಯಾಕ್ ಸೇಮ್ ಕಾನ್ಸೆಪ್ಟ್. ಯಾ, ಓಕೆ, ಬಟ್ ಸ್ಟಿಲ್ usual concept I can say, but today it looked different because other concepts were similar. Okay, but still effort was really nice. Irna effort eddetanu dancer irna choreographer enchaire pand kortere anchaire naltadar irna effort kortar. You tried your best and how inclik irna stage tojul. Okay, you started with the frame, edit start maltar, then you continued. How I dialogues, onte acting onte improve avadu. Acting onte ಡ್ರೈವಿಂಗ್ ಟೀಚರ್ ಅದ ಆಕ್ಟಿಂಗ್ ನನ್ನ ಒಂಚೂರು ಪಕ್ಕ ಡ್ರೈವಿಂಗ್ ಮಲ್ಪನಾಗ ಆಕ್ಟಿಂಗ್ ಮಲ್ಪಡ್ಸಿ. ಓಕೆ, ಸೊ ಒಂದೇ ಮ್ಯೂಸಿಕಲಿ ಏನ ರಿದಮ್ ಆಫ್ ಇತ್ತು ಕೊರಿಯೋಗ್ರಫಿ ಇದಾಗಿತ್ತು ದಾದಾತ ನೀರೇ ಕೊರಿಯೋಗ್ರಫಿ ಪಂದು ಕೊಡ್ತಾರೆ. ಸೊ ಅವು ಕೊರಿಯೋಗ್ರಫಿ ಮಲ್ತೊಂದು ಪೋಂದಿತ್ತಾರೆ ಆ್ಯಂಡ್ ಅವು ಮ್ಯೂಸಿಕ್ ದೊಟ್ಟಿಗೆ ನಡು ಪೋಂದಿಚ್ಚಿ ಸ್ಟೆಪ್ಸ್ ಅವು ಇನ್ನು ಕೊರಿಯೋಗ್ರಾಫರ್ಸ್ದು ಗೊತ್ತಾಪುಣಿ ಅಂತ ದಾದ ಪನ್ಪೆ ಅಂದ. ಸೊ ಆ ರೀನ ಮಿತ್ ಅವು ನೆಕ್ಸ್ಟ್ ಲೆವೆಲ್ ಪೋಪುನಂಡ ಆಯ್ತ ಮಿತ್ ಪ್ಲೀಸ್ ಕೊರಿಯೋಗ್ರಾಫರ್ ಬೋಗ್ ಮಲ್ಪಲೆ ರಿದಮ್ ಆನ್ ಬೀಟ್ ಸ್ಟೆಪ್ಸ್ ಫಾರ್ವರ್ಡ್. ಓಕೆ, ಸಾಂಗ್ಲಕ್ಕೆ ಇನ್ನೊಂದು ಪ್ಲೇ ಖಾಲಿ ಸ್ಟೆಪ್ಸ್ ಮಲ್ಪಡ್ಸಿ. ಓಕೆ, ಬಟ್ ಅದರ್ವೈಸ್ ದ ಓವರ್ ಆಲ್ concept with the choreography and everything, I like the performance. Thank you, sir. God bless Thank you you, sir. and good luck. Thank you, Cornel. Arun sir, please. ಹಾಯ್, ಹಾಯ್, ಎಂಚೊಲ್ಲರು? ಹುಷಾರಿದ್ದೇನೆ. ಓಕೆ, ಡ್ಯಾನ್ಸ್ ವಿಷಯದಲ್ಲಿ ಹೇಳೋದಾದರೆ ಕೊರಿಯೋಗ್ರಫಿ ವೆರಿ ನೈಸ್, ಪ್ರೆಸೆಂಟೇಷನ್ ಆಲ್ಸೋ ವೆರಿ ನೈಸ್. ಆದರೆ ನಿಮ್ಮದು ಕೆಲವೆಲ್ಲ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಸಾಂಗಿಗೆ ಮತ್ತು ಅದಕ್ಕೆ ಇದು ಕನೆಕ್ಟ್ ಆಗ್ತಿರಲ್ಲ, ಸ್ವಲ್ಪ ಆಚೀಚೆ ಆಗ್ತಿತ್ತು. ಮತ್ತು ಇದರಲ್ಲಿ ಶ್ಯಾಡೋ ಮಾಡಿದ್ದೀರಾ, ಇಟ್ ವಾಸ್ ವೆರಿ ನೈಸ್. ಓಕೆ, ಆಲ್ ದ ಬೆಸ್ಟ್. Thank you, sir. Thank you, sir. Thank you, Arun sir. Dikshita Acharya, please. ರೇಷ್ಮಾ, ಫಸ್ಟ್ ಆಫ್ ಆಲ್ ಮಸ್ತ್ ಶೋಕ್ ತೋಜಂದುಲ್ಲ ರೀರ್. ಆ ವೈಟ್ ಡ್ರೆಸ್ ಫುಲ್ ಟಿಕ್ಲಿ ಪೂರ ಬರ್ತದೆ. ಇಟ್ ವಾಸ್ ರಿಯಲಿ ಲುಕಿಂಗ್ ನೈಸ್. ಬಕ್ಕ ವಾಟ್ ಎವರ್ ಯು ಹ್ಯಾವ್ ಡನ್ ದ ಪಲ್ಟೀಸ್ ಅವು ಹೆಂಗೆ ಇಷ್ಟ ಅಂಡ್ ಅಲ್ಪಾನೆ ಹೆಂಗೆ ಓಕೆ ಫೈನ್ ಪ್ರೆಗ್ನೆಂಟ್ ವುಮನ್ ಲೈಂಚ ಡ್ಯಾನ್ಸ್ ಮಲ್ಪೋಲಿ ಪಂದ ಅಂಡ್ ಸೊ ಯು ನೋ ಇಟ್ ವಾಸ್ ರಿಯಲಿ ನೈಸ್ ಪಂದ ಪನೋಲಿ. ಲೈಕ್ ಯು ಹ್ಯಾವ್ ಟ್ರೈಡ್ ಯುವರ್ ಬೆಸ್ಟ್. ಕೊರಿಯೋಗ್ರಫಿ ವಾಸ್ ಗುಡ್. ಅವು ಫ್ರೇಮ್ ವರ್ಕ್ ಯೂಸ್ ಮಲ್ಪನ ಎಡ್ಡೆ ಇತ್ತಂಡು ಆ್ಯಂಡ್ ಐ ಫೀಲ್ ದಟ್ ಯು ಕ್ಯಾನ್ ಡೂ ಸ್ಟಿಲ್ ಮೋರ್ ಬೆಟರ್. I guess you have that potential in you. So next time better luck. All the best. Thank you judges. Okay, ಇರೆಗೊಂಜಿ ಮಗೆ ಒಳ್ಳೆಪ ನಿಮಗೊಬ್ಬ ಮಗ ಇದ್ದಾನೆ. ಸೊ ಮೊದಲು ಇವರೇನಾದ್ರೂ ಹೇಳಿದ್ರೆ ಹುಡುಗಿಯೇ ಬೇಕು ಹುಡುಗ ಬೇಕೇನಾದ್ರೂ? ಇಲ್ಲ, ಹಾಗೇನಿಲ್ಲ. ದೇವರು ಕೊಟ್ಟವರ ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ ಇದು ಎಲ್ರಿಗೂ ಗೊತ್ತಿರಬೇಕು. ಇದೊಂದು ಜನರಿಗೆ ಒಂದು ಮೆಸೇಜ್ ಅಂತ ಹೇಳಿ. ಕರೆಕ್ಟ್, ಇದು ಒಂದು ಒಳ್ಳೆ ಮೆಸೇಜ್. ಯಾಕಂದರೆ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಯಾವುದೇ ಆಗಿದ್ರೂ ಮಕ್ಕಳ ಭಾಗ್ಯ, ಕೆಲವರಿಗೆ ಮಕ್ಕಳೇ ಇಲ್ಲ ಅಂತಿರುವಾಗ ಈ ಮಕ್ಕಳ ಭಾಗ್ಯ ಒಂದು ಹೆಲ್ದಿ ಚೈಲ್ಡ್ ಸಿಗಲಿ ಅಂತ ಎಲ್ಲರೂ ಪ್ರೇ ಮಾಡ್ತಾರೆ. ಈಗ ಹುಡುಗಿ ಆಗಿದ್ರೆ ಹುಡುಗಿ ಇಲ್ಲದಿದ್ದರೆ ಇಂಥ ಒಂದು ವೇದಿಕೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಗರ್ಲ್ಸ್ ಆ್ಯಂಡ್ ಇಟ್ ಈಸ್ ಈಕ್ವಲ್. ಮಕ್ಕಳು ಯಾವುದಾಗಿರ್ಬೋದು. ಆದರೆ ನನ್ನ ಕ್ವೆಶ್ಚನ್ ಏನಂದರೆ, ನೀವು ಫಸ್ಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡುವಾಗ ನೀವು ಪ್ರೆಗ್ನೆಂಟ್ ಆಗಿದ್ರಿ, ಅಬ್ ಮುಜೆ ಅಪ್ನೆ ಬಾರೆ ಮೇ ಜ್ಯಾದಾ ಖಯಾಲ್ ರಖ್ನಾ ಹೇಳಿದ್ರಿ. ನಾನು ಹೊರಗೆ ಬಂದು ಸ್ವಲ್ಪ ಇಷ್ಟು ಮಾಡ್ತೀರಿ ಹೇಳೋ, ನೀವು ಪಲ್ಟಿ ಆಗಿ ನಾನು ಡಾನ್ಸ್ನ ಮಧ್ಯದಲ್ಲಿ ಡೆಲಿವರಿ ಆಗ್ತದೆ ಅನ್ಕೊಂಡಿದ್ದೆ, ಏನಾಗಲಿಲ್ಲಲ್ಲ? ಡೆಲಿವರಿ ಆದದ್ದು ಆ ನೋವಲ್ಲಿ, ಟೆನ್ಷನಲ್ಲಿ ನೋವಲ್ಲಿ ಡೆಲಿವರಿ ಆದದ್ದು. ಓ, ಇದು ಮಧ್ಯದಲ್ಲಿ ಡೆಲಿವರಿ ಆದದ್ದು. ಆ್ಯಕ್ಚುಲಿ ಡಾನ್ಸ್ ಎಂಡ್ ಆಗೋವರೆಗೆ ಇತ್ತು, ಪಲ್ಟಿಯಲ್ಲಿ ಹಾಕಿ ಬೇಗ ಆಗೋದು ಮತ್ತೆ ಹೋದದ್ದು. ಓಕೆ, ಎನಿವೇಸ್ ಸೇಫ್ ಡೆಲಿವರಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮಗುವನ್ನು ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್.
ಹೆಣ್ಣಾಗಿರಲಿ ಗಂಡಾಗಿರಲಿ ಒಂದು ಹೆಲ್ದಿ ಬೇಬಿ ಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ. ಅದರಲ್ಲಿ ಹೆಣ್ಣಾದರೆ ಪ್ರಾಬ್ಲಮ್ ಇದೆ, ಅದೊಂದು ನಮಗೆ ಒಂದು ಬರ್ಡನ್ ಅಂತ ಇರುವಂಥ ಈ ಸಮಾಜದಲ್ಲಿ, ಅಂದರೆ ಈ ಸೆಂಚುರಿಯಲ್ಲಿ ಕೂಡ ಹಾಗೆ ಅನಿಸುವಂಥ ಜನರಿಗೆ ಒಂದು ಸುಂದರವಾದಂಥ ಮೆಸೇಜ್, ಅಂದರೆ ಹೆಣ್ಣಿಂದಾಗಲೇ ಒಂದು ಜೀವಕ್ಕೆ ಕಾರಣ ಆಗುವಂಥ ಹೆಣ್ಣನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತ ಈ ಮೆಸೇಜನ್ನು ನೀಡಿದಂಥ ರೇಷ್ಮಾಗೆ ಥ್ಯಾಂಕ್ ಯು ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ನತ್ತ ಹೋಗುವ ಮೊದಲು ವಿ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಆನ್ ಆ್ಯನೋಡ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಫೀಲಿಂಗ್ ಇರ್ಮಲ್ತ ಬಾರಿ ಇಂಕೆ ತೂತು ಬಾರಿ ಇಂದು ಅನ್ನ ಮಸ್ತ್ ಹಾಯ್ ಟೂಟೆ ಸಾರೆ ಕಿ ಸಾರೆ ಈ 2 days ಇಡವು ಟಂಬಲ್ ಕಲ್ಪನಾಂಡ ಈರ್ನ ಮಸ್ತ್ ಕೆಪಾಸಿಟಿ ಉಂಟು. ಈರ್ನ ಪರ್ಫಾರ್ಮೆನ್ಸ್ ನನ್ಲ ಇಟ್ಟೆ ಅವು. ಇಶ್ಕ್ ಹುವಾ ಹಿ ಹುವಾ Dance, mommy, dance. 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 Welcome back after the break to Anode Dance, Mommy Dance. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ಪಾಪ್ಯುಲರ್ ಶೋ ಆನ್ ನಮ್ಮ ಟಿವಿ Anode Dance, Mommy Dance. ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ಸ್ Anode UPS ಇನ್ವರ್ಟರ್ಸ್ ಅಂಡ್ ಸ್ಟೆಬಿಲೈಸರ್ಸ್, ಇದರ ಜೊತೆ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ನಮ್ಮ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಡವ್ ತೊಗರಿಬೇಳೆ, Sun Premium Refined Sunflower Oil, Salon Solo, Citadel Developers and Kane Properties. Thanks to all our sponsors. ಹಾಗೆ ಸಪೋರ್ಟ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್ ಹಾಗೂ ಕಾಸ್ಟ್ಯೂಮ್ ಕಾಟೇಜ್. ಇದರ ಜೊತೆಗೆ ವಿ ಹ್ಯಾವ್ ಕೋ ಸ್ಪಾನ್ಸರ್ಸ್ ಮಾತಾ ಮ್ಯಾಟ್ರಿಮೋನಿ, AK Builders and Developers, ಮ್ಯಾಂಗ್ಳೂರ್ ಅಂಡ್ ಮೂಡ್ಬಿದ್ರಿ, JP Lights and Interiors, ಕರಂಗಲ್ಪಾಡಿ. ಅದೇ ರೀತಿಯಲ್ಲಿ ಆಂಬಿಟ್ ಪ್ರೊಫೆಷನಲ್ ಮಲ್ಟಿಮೀಡಿಯಾ ಟ್ರೈನರ್ಸ್ ಆ್ಯಂಡ್ ARMC IVF Fertility Center. Thanks to all our sponsors. Coming back to today's show, Anode Dance Mommy Dance ಅಲ್ಲಿ ನಮ್ಮ ಥೀಮ್ ಇದೆ ವುಮೆನ್, ಹೆಣ್ಣು, ಮಹಿಳೆ. ಇದನ್ನು ಯಾವ ರೀತಿಯಿಂದ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಮಮ್ಮೀಸ್, ಏನೆಲ್ಲ ಕ್ರಿಯೇಟಿವಿಟಿ ತರ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕ್ರಿಯೇಟಿವ್ ಆದಂಥ ಪರ್ಫಾರ್ಮೆನ್ಸ್ ನೀಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಆನ್ ಸ್ಟೇಜ್, ಕೆಂಜಾರ್ನಿಂದ ಬಂದಂಥ ರಶ್ಮಿತಾ ವಿ ಶೆಟ್ಟಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್. स्वीट हार्ट, तुम ही मेरे प्यार हो, तुम ही दिल के करार हो, विल यू मैरी मी? हलचल हुई जरा शोर हुआ, दिल चोर हुआ, तेरी ओर हुआ. हलचल हुई जरा शोर हुआ, दिल चोर हुआ, तेरी ओर हुआ. ऐसे चले जब हवा, इश्क हुआ ही हुआ. ऐसे चले जब हवा, इश्क हुआ ही हुआ. जरा शोर हुआ, दिल चोर हुआ, तेरी ओर हुआ. सोना, एक छोटी सी प्रॉब्लम है यार. मेरी माँ चाहती है शादी के खर्चा लड़की वाले उठाए और लड़के को एक गाड़ी और फ्लैट गिफ्ट में दी जाए. क्या तुम मुझसे दहेज मांग रहे हो? इसमें क्या बुराई है? अगर तुम इन डिमांड्स को पूरी नहीं कर सकते तो ये शादी कभी नहीं हो सकती और कभी होगी भी नहीं. लड़के व्यापार की एक चीज नहीं है, वो गुरूर है अपने पिता की, वो पूंजी है अपनी माता की, वो वाहिनी है इस समाज की. दुनिया छूना चाहे मुझको यूं, जैसे उनकी सारी की सारी मैं. दुनिया देखे रूप मेरा, कोई ना जाने बेचारी मैं. हाय टूटे सारे की सारे मैं, तेरे इश्क में हो
मैं कोई शाम बुलाए, कोई दाम लगाए, मैं भी ऊपर से हंसती पर अंदर से हाय हाय तेरे हो सारे की सारे मैं पर तेरे लिए बाज़ारे दिखाती हूँ मैं ऐसे समाज को जहाँ औरतों का सौदा किया जाता है। थू है ऐसी रीति रिवाजों पर जिसके नाव पर स्त्री का बलि चढ़ाया जाता है। मुझे नहीं चाहिए ये विवाह, नहीं चाहिए ऐसा बंधन। मैं चली एक नई दिशा पर जहाँ पर सिर्फ प्यार और मर्यादा का बसेरा हो। ಓಕೆ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ತುಂಬಾನೇ ಅದ್ಭುತವಾಗಿರುವಂಥ ಒಂಜಿ ಬಾರಿ ಶೋಕದ ಪೊರ್ಲ ಗಂಟೆದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರಿಯರ್ ಇರಿ ಮಸ್ತ್ ಡಿಫ್ರೆಂಟ್ ಆದ ಕೊರಿಯರ್ ಸೊ ಮಲ್ಲ ಹಾರ್ಟ್ ಅನ್ನು ಪ್ರೂವ್ ಮಾಡ್ತಾರೆ ಇರಿನ ಸೊ ಎನಿವೇಸ್ ನಿಕ್ಲೆಗ್ಲ ಖುಷಿ ಆದ್ರಿಂದ ಏನೊಂದಿಲ್ಲ ಬಟ್ ಬಾರಿ ಬೇಜಾರ ಯಾಕೆ ಬಂದು ಇರು ಆತ ಮೋಕೆ ಮಲ್ತೊಂದಿತ್ತಾರೆ ಅವು ಎರಡನೇ ಫೋಟೋ ಬಲ್ಲೆ ಕೊರ್ಲೆ ಇಂಚಿ ವಾ ವೆಡ್ಡೆ ಪೋಸ್ಟ್ ಮಾತ ಕೊಡ್ತೀರಿ ಹಸ್ಬೆಂಡ್ ಎಂದು ಬಟ್ ಡೌರಿ ಕೊರ್ದು ಮದ್ಮೇನೆ ಇಂಚ ಮದ್ಮೇನೆ ಬಗ್ಗೆ ಡೌರಿ ದೆತ್ತೊಂದಿಜೆರೆಂಡ ಬಗ್ಗೆ ಇಂಚ पण आर केनी मात्र कोरोना क्वारंटाइन कोरिचर रियल स्टोरी अत्तु ओके आई एम रियली सॉरी बट रियल फोटो इत्तु अंचद रियल स्टोरी आदल आतन निन्ने ಸೊ ಇಂಚಿನ ಮೋಕದ ಕಣ್ಣನಿ ತಿಕ್ಕೊಡ್ದಾಂಡ ಇರು ಎನ್ಮ ಜನ್ಮ ಪುಣ್ಯ ಮಲ್ ತೂಪಡು ಒಂದು ಎಕ್ಸ್ಟ್ರಾ ಜನ್ಮ ವೇನ ಲೆಕ್ಕ ಎನಿವೇಸ್ ಇರೇನು ತೂಪುನ ಇರಲಿಲ್ಲ ಇರ್ನ ಪರ್ಫಾರ್ಮೆನ್ಸ್ ತೂಪುನ ಇರ್ದಿಲ್ಲ ಯಾನ್ ತೂತೀನಿ ಇರ್ನ ಕಂಡ ನೀನು ಯಾಕೆ ಬಂಡ ಇರ್ನ ಎಕ್ಸ್ಪ್ರೆಷನ್ ಇಂಚೆತ್ತಂತಲೇ ಐಟ್ ಡಬಲ್ ಟು ಡಬಲ್ ಅರ್ನ ಮೋನ್ ಹಿಡಿತೀನಿ ಸೊ ಅಂಚಾದು ಇರ್ನ ಮಿತ್ ಏತ್ ಮೋಕದಿತ್ತಿರಂದು ಗೊತ್ತಾ ಲಾಸ್ಟ್ ಒಂಜಿ ಈತನ ಅದು ಇಂಚ ಪತ್ತೊಂದು ಅದನ್ನ ಡೈಲಾಗ್ ಮತ್ತೆ ಬಂಡಾರಿ ಆಪಾಗ ಮೀನಿ ಅರ್ನ ಮೋನೆ ತೂತೊಡಿರಿ ಕೂಡ ಮತ್ನ ತೋರಿದಾರೇನು ಸೊ ಅರ್ನ ಪುತ್ತರ್ತದೆ ವಿನೋದ್ ಪಂಡ್ರ ಬಲ್ಲಿ ಅಲ್ಲ ಪಂಡರ್ ಮಲತ್ ಬಿಡ್ಲಿ ಏನಿವೇಸ್ ವಿನೋದ್ ದಯಮಾಡ್ತದೆ ವೇದಿಕೆಗೆ ಬರಡು ಆ್ಯಂಡ್ ನಮ್ಮ ತುಳುನಾಡದ ಪಿಲಿ ತೊಟ್ಟಿಗೆ ಬರಡು ಇರ್ನ ಮಗಲ್ ನೊಟ್ಟಿಗೆ ಪ್ಲೀಸ್ ಓಕೆ ಸೊ ಇರ್ನ ಮಗಲ್ಲ ಮಸ್ತ್ ಫೇಮಸ್ ಆಗ್ತಾರೆ ಪಿಲಿ ಮಾತ್ರ ನಲ್ತಿದೆ ಸೊ ಪ್ಲೀಸ್ ವೆಲ್ಕಮ್ ದ ಬ್ಯೂಟಿಫುಲ್ ಫ್ಯಾಮಿಲಿ ಆನ್ ದ ಸ್ಟೇಜ್ ಡನ್ ಡನ್ ಓಕೆ ಸೊ ಸತ್ಯ ಬಲ್ಲ ಇರಗೆ ಎಂಚ ನಾರು ಆ ನಮ್ನದೊಂದು ಕಾನ್ಸೆಪ್ಟ್ ಇದು ಡ್ಯಾನ್ಸ್ ಮಲ್ಪನಾಗ ಎಂಚ ಫೀಲ್ ಆಗೋದಿತ್ತು ನೀರಿಗೆ ಮಸ್ತ್ ಭಾರಿ ಫುಲ್ ಒಂದು ಮಲ್ತು ಎನರ್ಜಿ ಬರ್ತದೆ ಎಡ್ಡೆ ಮಲ್ತಾರೆ ಒಂಜಿ ಬಾರಿ ಒಂಜಿ ಫೀಲಿಂಗ್ ಇಟ್ಟು ಮಲ್ತ ಬಾರಿ ಇಂಕೆ ತೂತಂದು ಬಾರಿ ಒಂದು ಮಸ್ತ್ ಗೊತ್ತಾಗ್ತದೆ ನನ್ನ ಮಾರ್ಕ್ ಮಿನಿ ಕಮ್ಮಿ ಮಿನಿ ಕೊರೋನಾ ನಿಗ್ಲು ಅರೆಗೆ ಗೊತ್ತಾಗ್ತದೆ ಫುಲ್ ಬಟ್ ಬಾರಿ ಖುಷಿ ದಾದಪ್ಪ ಚಲೋ ಇರ ಮಗ ಲೇಟ್ ಶಾರ್ಪ್ ಅಲ್ಲ ದಗದ ಪೈ నేను ಮಾತಾ ಕಂತು ಕೊರೊಂದಿಲ್ಲ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಭಾರಿ ಶೋಕದ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಮೂಲಕ ಒಂದು ಎಡ್ಡ ಮೆಸೇಜ್ ಇಲ್ಲ ಕೊಡ್ತೀರಿ ಸಮಾಜಕ್ಕೆ ದಾದ ಬಂಡ ಕೇವಲ ಕಾಸಿಡದೆ ಮಾತಾಡ್ತು ಮೋಕೆಡ್ಲ ಮಸ್ತ್ ಆಪುನಂಚಿನ ವಿಚಾರಗಳು ಉಂಡು ಬಣ್ಣದ ಖಂಡಿತವಾದ್ಲ ಅಂಚಿನ ಒಂಜಿ ಬಾರಿ ಹೀನಾಯವಾನಂಚಿನ ಸಂಸ್ಕೃತಿ ಇತ್ತೆ ತೋಜರ ತಿಕ್ಕುಜಿ ಇತ್ತಿನ್ಲ ಏನಾದ್ರು ಬೇಗ ನಮ್ಮ ಸಮಾಜದ ದೂರ ಆವಡೆಂದು ಎಲ್ಲ ಆಶಿಸುವೆ ಸೊ ಲೆಟ್ಸ್ ಗೋ ಟು ದ ಜಡ್ಜಸ್ ಸೊ ಫಸ್ಟ್ ಆಫ್ ಆಲ್ ನಮ್ಮ ಅರುಣ್ ಆಲೋಸ ಪ್ಲೀಸ್ ರಶ್ಮಿತಾ ಅವು ಆರ್ಟ್ ಏರ್ನ ಇರ್ನನ ಅರ್ನನ ಅವು ಆತ್ತು ಮಲ್ಕೊಂಡತೆ ಪಂಡ ರಡ್ಡು ಜನ ಸೈಜ್ ಸೇಮ್ ಉಂಡು ಅಂಚೆ ಏರ್ನ ಗೊತ್ತಾ ಒಂದು ಎನ್ನ ಇರ್ನೇ ಹಾರ್ಟ್ ಮಲ್ ಓಕೆ ಐ ಲೈಕ್ ಕೊರಿಯೋಗ್ರಫಿ ಕೊರಿಯೋಗ್ರಾಫರ್ ಉಳ್ಳೇರಾ ಉಳ್ಳೇರು ಲೆಪ್ಲೆಗೆ ವಾ ಸೊ ಪ್ಲೀಸ್ ವೆಲ್ಕಮ್ ದ ಕೊರಿಯೋಗ್ರಾಫರ್ ಆ್ಯಂಡ್ ಈದ್ ಪೊರ್ಲ ಗಂಟದ ಒಂಜಿ ಈದ್ ಪೊರ್ಲ ಗಂಟದ ಒಂಜಿ ಕಾನ್ಸೆಪ್ಟ್ ಕೊರ್ನಂಚಿನ ಕೊರಿಯೋಗ್ರಾಫರ್ಗಳ ಥ್ಯಾಂಕ್ ಯು ಸೋ ಮಚ್ ಐ ಲೈಕ್ ಕೊರಿಯೋಗ್ರಫಿ ಎಕ್ಸ್ಪ್ರೆಷನ್ ಹಿಂಗೆ ಮಸ್ತ್ ಖುಷಿ ಅಂಡ್ ಆಂಡ ಕೊರಿಯೋಗ್ರಾಫರ್ ಒಂಜಿ ಮಮ್ಮಿ ದಾದ ಬಂಡ ಅಕ್ಲೆ ಕಲ್ಪಾದ ಕೊರ್ನಾಗ ಅವನಿಗೆ ಕ್ಲೀನ್ ಅದು ಪಂಡ ಒಂಜಿ ರಡ್ಡು ಮೂಜಿ ಸ್ಟೆಪ್ ಉಂಡು ಕ್ಲೀನ್ ಅದು ಮಂತು ಕೊರ್ಪಿಲಕ್ಕನೆ ಕಲ್ಪು ಲೆಕ್ಕನೆ ಒಂಜಿ ಮನ್ಪೋಡು ಒಂಜಿ ಯಾವನ ಕೆಲವು ಸ್ಟೆಪ್ಸ್ ಕ್ಲೀನ್ ಆದ ಎಂಕ್ಲೆಗೆ ಬರೊಂದಿಜ್ಜಾಂಡು ಕೆಲವು ಸ್ಟೆಪ್ಸ್ ಕ್ಲೀನ್ ಆದ ಬರೊಂದಿತ್ತು ಅಂಚಿನೆ ಆ ಬ್ಯಾಗ್ ಬತ್ತೊಂದು ಒಂಜಿ ಮಂತೇರು ಅವು ಇಟ್ ವಾಸ್ ವೆರಿ ನೈಸ್ ಓಕೆ ಓವರ್ ಆಲ್ ಕಾನ್ಸೆಪ್ಟ್ ಎಂಗ್ಲೆ ಮಸ್ತ್ ಖುಷಿ ಅಂಡು ಬೊಕ್ಕ ಈರ್ಲ ಮಸ್ತ್ ಎಫರ್ಟ್ ಮಂತೊಂದಿತ್ತಾರೆ ಅಂಚಿನೆ ಇರ್ನ ಎಕ್ಸ್ಪ್ರೆಷನ್ ಐ ಕಾಂಟ್ಯಾಕ್ಟ್ ಆವಡು ಪೂರ
ಮಂತಿನ ಹಿಡ್ದು ಒಂದು ಚೇಂಜಸ್ ವೆರಿ ನೈಸ್ ಮಸ್ತ್ ಚೇಂಜ್ ಇತ್ತು ಈ ಡ್ಯಾನ್ಸ್ ನೆಟ್ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು so much and Dikshita Acharya please. ರಶ್ಮಿತಾ ಫಸ್ಟ್ ಆಫ್ ಆಲ್ ಇನ್ನ ಕಾಸ್ಟ್ಯೂಮ್ ಶೋ ಕೊಂಡು Thank you, ma'am. ಗ್ಲಿಟರಿ ಪಾಡ್ದಿನ ಸ್ಟಿಕರ್ ಆನ್ ದ ಫೇಸ್ ದ್ಯಾಟ್ಸ್ ನೈಸ್ ಕಾನ್ಸೆಪ್ಟ್ ವಾಸ್ ರಿಯಲಿ ನೈಸ್ ಹಾರ್ಟ್ Thank you, ಶೇಪ್ ma'am. ಯೂಸ್ ಮಲ್ತೀನಿ ಸಮಥಿಂಗ್ ನ್ಯೂ ಮಲ್ಪೆರೆ ಟ್ರೈ ಮಲ್ತೆ ಆಫ್ಟರ್ ಆಲ್ ವಾಟ್ ವಿ ಸಾ ಫ್ರಮ್ ದ ಮಾರ್ನಿಂಗ್ ಟಿಲ್ ಇತ್ತೆ ಮುಟ್ಟ ಸೊ ದಿಸ್ ವಾಸ್ ಸಮಥಿಂಗ್ ವಾಟ್ ಐ ವಾಸ್ ವೇಟಿಂಗ್ ಫಾರ್ ಅಟ್ಲೀಸ್ಟ್ ಒಂದು ಪರ್ಫಾರ್ಮೆನ್ಸ್ ತೂಕ ಬಂದಿತ್ತಂಡು ದಿಸ್ ಇಸ್ ಕಾಲ್ಡ್ ವಾಟ್ ಆಸ್ ಅ ಪರ್ಫಾರ್ಮೆನ್ಸ್ ಫಾರ್ ಮೀ ಸ್ಟಾರ್ಟಿಂಗ್ ಇಡು ಡ್ಯಾನ್ಸ್ ಮಲ್ತಾರೆ ಐ ಫೆಲ್ಟ್ ಸಮ್ವೇರ್ ಇಟ್ ವೆಂಟ್ ಆಫ್ ಬ್ರೀಡ್ ಒಂಜಿ ಡ್ಯಾನ್ಸ್ ಸ್ಟಾರ್ಟಿಂಗ್ ಇಡು ಓಕೆ ಆ್ಯಂಡ್ ಮಿಡಲ್ ಆರ್ ಕಾಂಟೆಂಪ್ರರಿ ಮಲ್ತಾರೆ ದ್ಯಾಟ್ ವಾಸ್ ರಿಯಲಿ ನೈಸ್ ಐ ರಿಯಲಿ ಫೆಲ್ಟ್ ವೆರಿ ಗುಡ್ ಅಬೌಟ್ ಇಟ್ ಇನ್ನು ಬ್ಯಾಗ್ದೊಟ್ಟಿಗೆ ಡ್ಯಾನ್ಸ್ ಮಲ್ತೀನಿ ಬಕ ಅವು ಕುಂಟುಪುರ ಗೆತ್ತದ ಬ್ಯಾಗ್ದೋಲ ದೀಪುನ ಪೋಪುನ ಸೊ ಓವರ್ ಆಲ್ ಇಟ್ ವಾಸ್ ಗುಡ್ ಆ್ಯಂಡ್ ಯು ಹ್ಯಾವ್ ಡನ್ ದ ಗುಡ್ ಜಾಬ್ ಆ್ಯಂಡ್ ಆರ್ ಪಂತು ಕೊಡ್ತೀನ ಲೆಕ್ಕ ನನ್ನಲಾತ ಜಾಸ್ತಿ ಪ್ರಾಕ್ಟೀಸ್ ಮಲ್ಪುಲೆ ಆತೆ ಪನ್ಪೆ Thank you so much. Last but not the least, Cornell, please. Rashmita Shetty. Palni sir. Okay, first of all, congratulations. Thank you, sir. Your bari show performance. Thank you, sir. Okay, and credit goes to your choreographer also, Vijay. Bari show ka atun concept maltya kaven execute malpare mast banga, but that you have shown on stage. Executed me maltar concept and this started even the dialogues. Nikala dialogues. Year malte now dialogues. Year decide malte na. Okay, the dialogues undate avu script correct iತ್ತು even the dialogues year record malder avula mast clear iತ್ತು so everything was done nicely. Rashmita tumble la maltar onji ade ಹೇಗೆ ಟಂಬಲ್ ಮಾಡ್ತಾರೆ ಏತ್ ಟೈಮ್ ತಾಗ್ನಿ ಹೇಗೆ ಟಂಬಲ್ ಮಾಡ್ತಾರೆ 2 days ಬೈದಿನ್ 2 days ಕಲ್ತಾರೆ ಅಂಚಾನ ನಾನು ಯಾನ್ ಈ ನೆಕ್ಸ್ಟ್ ಲೆವೆಲ್ ಪೋಪುನಾಂಡ ನಲ್ಲ ಜಾಸ್ತಿ ಅಂತೂಪೆ ಈ 2 days ಅವು ಟಂಬಲ್ ಕಲ್ಪನಾಂಡ ಈರ್ನ ಮಸ್ತ್ ಕೆಪಾಸಿಟಿ ಉಂಟು ಈರ್ನ ಪರ್ಫಾರ್ಮೆನ್ಸ್ ನನ್ಲ ಎಡ್ಡೆ ಆಗುದು ಓಕೆ ನಾನೊಂದು ವಿಷಯ ಹೆಂಚಿನ ಪಂಡ ನಿಖುಲು ಪ್ರಾಪ್ ಒಂದು ಬಾರಿ ಶೋ ಕೂಡ ಯೂಸ್ ಮಾಡ್ತಾರೆ ಅರುಣ್ ಸರ್ ಆಲ್ರೆಡಿ ಪಣಿಯರು ಅವು ಸೂಟ್ ಕೇಸನ್ನು ಬಾರಿ ಶೋ ಕೂಡ ಯೂಸ್ ಮಾಡ್ತಾರೆ ನಾರ್ಮಲಿ ಕಾನ್ಸೆಪ್ಟ್ ಅವನ್ ಜಸ್ಟ್ ತಿಂಚ ಒಂಜಿ ಅವೊಂಜಿ ಆ್ಯಡ್ ಆನ್ ಪ್ರಾಪ್ ಆಪನ್ ಖಾಲಿ ಸ್ಟೋರಿ ತೋಚ್ಪಾರೆ ಅಂಡ್ ಈ ರೈತೊಟ್ಟಿಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಸೊ ವೆರಿ ವೆಲ್ ಕೊರಿಯೋಗ್ರಾಫ್ಡ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಓವರ್ ಆಲ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ Wow, thank you so much. So, bari shokada comments thikknire ಖುಷಿ ಆದುಪ್ಪು and ಅಕೇರಿಗಾದು ಸೊ ಇರೆಗೆ ಎಂಚಾನ್ ಈರ್ ಬರ್ತದೆ ಪಾತೇರ್ ಜನ ಬಾರಿ ಬೇಜಾರಾಪ್ ನರಗೆ ಮೈಕೂರ್ಲೆ ಸೊ ಇರೆಗೆ ಎಂಚಾನ್ ಆಸ್ ಎ ಕೊರಿಯೋಗ್ರಾಫರ್ ಹೆಂಗೆ ಮಸ್ತ್ ಖುಷಿ ಆನ್ ಆ್ಯಕ್ಚುಲಿ ಎಕ್ಸ್ಪ್ರೆಷನ್ ಬೋರ್ಡ್ ಇತ್ತು ನನಗೆ ಈ ಸೀಕ್ವೆನ್ಸ್ ಬಟ್ ಶಿ ಡಿಡ್ ರಿಯಲಿ ಗುಡ್ ದ ಲಾಸ್ಟ್ ಪಾರ್ಟ್ ದ ಕ್ರೈಯಿಂಗ್ ಪಾರ್ಟ್ ಶಿ ಡಿಡ್ ವೆರಿ ಗುಡ್ ಓಕೆ ಆಯ್ತಾ ಕ್ರೆಡಿಟ್ ಇರೆಗ್ಲ ಪೋಪುಂಡು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಕ್ಲೆನ್ ಚೂನಾಗ ಖಂಡಿತ ಖುಷಿ ಆಪುಂಡು ಓವೇ ಫ್ಯಾಮಿಲಿ ಇತ್ತಲ್ಲ ಇಂಚೋಪುಡು ಕಂಡನಿಗೆ ಬೋಡಿದ ಈ ನಮ್ನೆ ಮೋಕೆ ತೋಜಾನಾಗ ಕಂಡನಿಲ್ಲ ರಿಟರ್ನ್ ಮೋಕೆ ತೋಜಾವ್ರ ಐದೊಟ್ಟಿಗೂ ಮಗಲ್ಲ ಎಲ್ಲ ಕಮ್ಮಿ ಜಿನ್ ಪಿಲಿನ್ ಅಲ್ಪಿರು ಸ್ಟೇಜ್ ಇಡು ಆ್ಯಂಡ್ ಲಾಸ್ಟ್ ಎನ್ನೋ ಒಂದು ವಿಷಯ ಉಂಟು ಸರ್ ಪ್ಲೀಸ್ ಯಾ ನಾವು ಪನೋಡ್ದಿನಿ ಯಾವ ಯಾರು ಮಾತ ಬರ್ತದೆ ಸೊ ಇರೆಗೋಸ್ಕರ ಬಡಿದು ಆತ್ಮಾತ ಮಲ್ತೇರಿ ಆತ್ಮಾತ ಲವನ್ ತೋಜಾರಿ ಗೊತ್ತಾನ ಇರು ದಾಳ ಕೊಡೋರಿಗೋಸ್ಕರ ದಾಳ ಬಚ್ಚಿ ಪ್ಲೀಸ್ ಇಜ್ಜಿನ ಬಂಡಾರಿಗೆ ಬೇಜಾರಾಗತ್ತೆ ಆಪುಂಡು ಓಕೆ ಒಂದು ಸಾಂಗ್ ಬಂದ್ಬಿಡಿ ಪ್ಲೀಸ್ ಯಾರಿಗೋಸ್ಕರ ಎಸ್ 3 2 1 ಓ ಸಾಂಗ್ ಬಂದ್ಬರ್ರಿ ರೆಡಿ ಆಗ್ತಿದ್ದಾರೆ ಓಕೆ 3 2 1 and there we go ಅನಿಸುತ್ತಿಗೆ ಯಾಕೋ ಎಂದು ನೀನೇನೆ ನನ್ನವನಿಂದು ಅನ್ಯ ಬಟ್ ಕಕ್ಕೆಗೆ ಒಂಚೂರು ಉಂಟು ಸೈದು Anyways, super. So we're Mokan Dojari. Thank you so much, and thanks a lot. It's a wonderful family. Thank you so much. Thanks a lot, sir. Thank you. ಓಕೆ ವೀಕ್ಷಕರೇ, ನಿಮಗೆ ಮನೋರಂಜನೆಯ ಜೊತೆಗೆ ಡ್ಯಾನ್ಸ್ ಅದು ಇದು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾಗಿರುವಂಥ ಪ್ಯಾಕೇಜ್ ಸಿಕ್ಕಿದೆ ಇವತ್ತು. ಆದರೆ ಎಂಡಲ್ಲಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ತುಂಬ ಬೇಸರ ಆಗ್ತಾ ಇದೆ, ಆದರೂ ಕೂಡ ಕಾರ್ಯಕ್ರಮವನ್ನು ಮುಗಿಸಲೇಬೇಕಾಗುತ್ತೆ. जाने कब जख्मों से मिल गए नैना, छिल गए नैना, छिल गए नैना, छिल गए नैना. ಆ್ಯನೋ ಡ್ಯಾನ್ಸ್ ಮಮ್ಮಿ
ಮಮ್ಮಿ ಡಾನ್ಸ್ ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ಸ್, ಟೈಟಲ್ ಸ್ಪಾನ್ಸರ್ಸ್ ಆನೋಡ್, UPS ಇನ್ವರ್ಟರ್ಸ್ ಅಂಡ್ ಸ್ಟೆಬಿಲೈಸರ್ಸ್. ಇದರ ಜೊತೆಗೆ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ನಮ್ಮ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡವ್ ತೊಗರಿ ಬೇಳೆ, ಸಿಟಾಡೆಲ್ ಡೆವಲಪರ್ಸ್, ಕೇನ್ ಪ್ರಾಪರ್ಟೀಸ್ ಹಾಗೂ ಸಲೂನ್ ಸೋಲೋ ಉಡುಪಿ ಹಾಗೂ ಮಣಿಪಾಲ. ಇವರಿಗೆಲ್ಲ ಬಿಗ್ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಈ ದಿನದ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೇವೆ. ಆದ್ರೆ ಕೂಡ ಕೆಲವರು ಇದ್ದಾರೆ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ಪರಶಿನಕರ ಕಣ್ಣೂರ್, ಅದ್ರ ಜೊತೆ AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ಮಾತಾ ಮ್ಯಾಟ್ರಿಮೋನಿ ಅಂಡ್ AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಡ್ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ. ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ನಾವು ಬರ್ತೀವಿ. ಅಲ್ಲೂ ಕೂಡ ಇನ್ನಷ್ಟು ಮನೋರಂಜನೆ ನಿಮಗೋಸ್ಕರ ಕಾಯ್ತಾ ಇದೆ. ನಾನಿರ್ತೀನಿ, ಇವರು ಇರ್ತಾರೆ, ಅಲ್ಲಿ ತನಕ ಕೀಪ್ ಡಾನ್ಸಿಂಗ್ ಅಂಡ್ ವೇಟಿಂಗ್ ಫಾರ್ ಆನರ್ ಡಾನ್ಸ್ ಮಮ್ಮಿ ಡಾನ್ಸ್. Mommy dance, dance, mommy dance, dance, mommy dance. This is what I want to see, and I feel it from my heart that you will be there in the top. लक्ष्मी भी तू सरस्वती काली भी तू. ಮಿಸ್ಟೇಕ್ಸ್ ಮಸ್ತ್ ಉಂಡು ಆಂಡ ಇರಗೆ ತೂದು ನಲಿಪುನ ತೂದು ಎಂಕು ಖುಷಿ. No drop of rain, no glowing flame has ever been so pure. If being in love can feel like this, then I'm in love for sure. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್, ಇನ್ವರ್ಟರ್ಸ್, UPS ಅಂಡ್ ಸ್ಟೆಬಿಲೈಸರ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನಕಡವು ಕಣ್ಣೂರ್ ಹಾಗೂ ಅರುಣಾ ಮಸಾಲಾಸ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.